हरे कृष्णा 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 हरे हरे, हरे राम 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 हरे हरे। ಶ್ರೀ ಶ್ರೀ ರಾಧಾ ಕುಂದ್ ಕಿ ಜೈ. ಸ್ಕ್ರೀನ್ ಕಾಣ್ತಾ ಇದೆಯಲ್ಲ, ಯಾರಾದ್ರೂ ಹೇಳಿ. ಕಾಣ್ತಾ ಇದೆ, ಮಾತಾಡಿ. ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ, ಕಾಣಿಸ್ತಿದೆ. ಶ್ರೀ ಶ್ರೀ ರಾಧಾ ಕುಂದ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಅಧ್ಯಾಯ 13. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ ಅಂತ ಈ ಅಧ್ಯಾಯವನ್ನ ಕರೀತಾರೆ. ನಾವು ಕರ್ಮಯೋಗವನ್ನ ನೋಡಾಯ್ತು, ಭಕ್ತಿ ಯೋಗವನ್ನ ನೋಡಾಯ್ತು. ಈಗ ಜ್ಞಾನ ಯೋಗವನ್ನ, ಯಾಕೆ ಭಕ್ತಿಯನ್ನ ಹೇಳ್ಕೊಂಡು ಕರ್ಮವನ್ನ ಮಾಡ್ತಾ ಭಕ್ತಿಯನ್ನ ಮಾಡ್ತಾ ನಾವು ಪರಿಪೂರ್ಣತೆಯನ್ನ ಪಡೆದ್ರೆ ಸಾಕಲ್ವಾ? ಜ್ಞಾನ ಯೋಗ ಯಾಕೆ ಬೇಕು? ಜ್ಞಾನವನ್ನ ಯಾಕೆ ತಿಳ್ಕೋಬೇಕು ಅಂತಂದ್ರೆ, ಜ್ಞಾನವನ್ನ ತಿಳಿದು ಭಕ್ತಿಯನ್ನ ಮಾಡಲಿಕ್ಕೆ ಅದನ್ನ ಕನೆಕ್ಟ್ ಮಾಡಿ ಭಕ್ತಿಯನ್ನ ಮಾಡ್ಲಿಕ್ಕೆ ಇರುವಂತಹ ಒಂದು ಅಂಗ ಇದು, ಒಂದು ಅಂಶ ಇದು. ಇದು ಕೂಡ ಸೇರಿದ್ರೇನೆ ಅದು ಪರಿಪೂರ್ಣತೆ ಆಗುತ್ತೆ. ಹಾಗೆ ಜ್ಞಾನವನ್ನ ತಿಳ್ಕೊಳ್ಳಲಿಕ್ಕೆ ಇರುವಂತಹ ಈ ಜ್ಞಾನ ಯೋಗ 6 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಇದು, ಕ್ಷೇತ್ರಜ್ಞ ವಿಭಾಗ ಯೋಗ. ಇಲ್ಲಿ ಅರ್ಜುನ ಕೇಳುವಂತದ್ದು ಪ್ರಶ್ನೆಗಳನ್ನ ಅವನ್ ಕೂಡ್ಲೆ ಕೇಳ್ತಿದ್ದಾನೆ. 6 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಜ್ಞಾನ ಅಂದ್ರೆ ಜ್ಞೇಯ. ಭಗವಂತ ಉತ್ತರವನ್ನ ಕೊಡ್ತಾನೆ. ಭೌತಿಕ ಜಗತ್ತಲ್ಲಿ ನನ್ನನ್ನು ಸೇರಿಸಿ ಎಲ್ಲ ಏನೆಲ್ಲ ಇದೆ ನಮ್ಮ ಸುತ್ತಮುತ್ತ ಅದೆಲ್ಲ ಭೌತಿಕ ಪ್ರಪಂಚವೇ. ಪುರುಷ ಅಂದ್ರೆ ಏನು, ಭೋಕ್ತಾರಂ ಯಜ್ಞ ತಪಸ ಅಂದ್ರೆ ಭೋಗ್ತಾರ, ಎಂಜಾಯರ್ ಯಾರು ಅಂತಂದ್ರೆ ಭಗವಂತನೊಬ್ಬನೇ. ಆದ್ರೆ ನಾವೇನ್ ಮಾಡಿದೀವಿ, ನಾನು ಕೂಡ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಭಗವಂತನ ಹತ್ರ ನಾನು ಅಲ್ಲಿರಲ್ಲ, ನಾನು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಿದ್ದಾರೆ, ಈ ಭೌತಿಕ ಜಗತ್ತಿಗೆ ಬಂದಿದೀವಿ. ಭಗವಂತ ಹೇಳುವಂತದ್ದು ಬೇಡ ಬೇಡ ಹೋಗ್ಬೇಡ, ನಿನ್ಗೆಲ್ಲ ಕಷ್ಟ ಆಗುತ್ತೆ ಅಂತಂದ್ರೆ, ಇಲ್ಲ ನಾನು ಹೋಗ್ಲೇಬೇಕು ಅಂತ. ಪುರುಷ ಅನ್ನುವಂಥದ್ದು ನಾವು ನೋಡುವ ಹಾಗೆ ಪುರುಷರು ಅಲ್ಲ. ಪುರುಷರು ಅನ್ನುವಂಥದ್ದು ಹೆಣ್ಣು ಗಂಡು ಇಬ್ಬರಿಗೂ ಪುರುಷರೇ ಅಂತ ಹೇಳುವಂಥದ್ದು. ಯಾಕಂದ್ರೆ ಹೆಣ್ಣಲ್ಲೂ ಇರುತ್ತೆ ಅನುಭವಿಸ್ಬೇಕು ಅಂತ, ಸುಖ ಪಡ್ಬೇಕು ಅನ್ನೋಂಥ ಅಭಿಲಾಷೆಗಳು ಅವಳಲ್ಲೂ ಇರುತ್ತೆ, ಗಂಡಸಲ್ಲೂ ಇರುತ್ತೆ ನಾನು ಎಂಜಾಯ್ ಮಾಡ್ಬೇಕು, ನನಗೆ ಆಸೆಗಳಿದೆ, ಅವರಲ್ಲೂ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸೃಷ್ಟಿ ಕಾರ್ಯಕ್ಕೆ ಮಾಡಿರುವಂತದ್ದು ಹೆಣ್ಣು ಗಂಡು ಅನ್ನೋದು ಬಿಟ್ರೆ, ಪುರುಷ ಅನ್ನುವಂಥದ್ದು ಇಬ್ಬರು ಒಂದೇ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಕ್ಷೇತ್ರ, ಈ ಶರೀರ, ಈ ಕ್ಷೇತ್ರ ಇರುವುದರಿಂದಲೇ ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ದೇಹವನ್ನೇ ಕ್ಷೇತ್ರ. ಇನ್ನು ಕ್ಷೇತ್ರಜ್ಞ ಯಾರು ಅಂತಂದ್ರೆ, ಆತ್ಮನನ್ನು ತನ್ನ ದೇಹದ ವೀಕ್ಷಕ, ಪರಮಾತ್ಮನ ಎಲ್ಲಾ ದೇಹಗಳ ವೀಕ್ಷಕ. ಇಲ್ಲಿ ನಾವು 2ನೇ ಹಂತದಲ್ಲಿ ನೋಡಿದ್ವಿ, ಪರಮಾತ್ಮೇತಿ ಅಂತ. ಭಗವಂತ ಜೀವಾತ್ಮನೊಟ್ಟಿಗೆ ಪರಮಾತ್ಮನಾಗಿ ಇರ್ತಾನೆ. ನಮಗೆ ನಮ್ಮ ದೇಹದ ಬಗ್ಗೆ ಮಾತ್ರ ಜ್ಞಾನ ಇರುತ್ತೆ. ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲಿಯೂ ಭಗವಂತನಿದ್ದು ಎಲ್ಲಾ ಜೀವರಾಶಿಗಳಲ್ಲಿ ಏನೆಲ್ಲ ಆಗ್ತಿದೆ ಅದನ್ನ ವೀಕ್ಷಣೆಯನ್ನ ಮಾಡ್ತಿರ್ತಾನೆ. ಹಾಗಾದ್ರೆ ಕ್ಷೇತ್ರಜ್ಞ ಜೀವಿಯು ಕೂಡ ಹೌದು, ಮತ್ತೆ ಭಗವಂತನು ಕೂಡ ಪರಮಾತ್ಮ ಸ್ವರೂಪಿಯಾಗಿರುವಂತದ್ದು. ಹೇಗೆ ಇದು ಸಾಧ್ಯ ಅಂದ್ರೆ, ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಒಂದು ಶ್ವೇತಾಶ್ವರರ ಉಪನಿಷತ್ತಲ್ಲಿ ಹೇಳುವಂತದ್ದು ಏನು ಅಂತಂದ್ರೆ, ಒಂದು ಕೂದಲ ಮನೆಯ 10,000 ಭಾಗದಲ್ಲಿ ಒಂದು ಭಾಗವಾಗಿರುವಂತಹ ಈ ಆತ್ಮ, ಆ ಆತ್ಮದ ಜೊತೆಗೆ ಪರಮಾತ್ಮನು ಕೂಡ ಇದ್ದಾನೆ. ಅಂದ್ರೆ ಭಗವಂತ ಸೂಪರ್ ಸೋಲ್ ಅಂತ ಹೇಳ್ಬೋದು. ಅಂದ್ರೆ ಭಗವಂತ ಫಸ್ಟ್ ಪ್ರೊಪ್ರೈಟರ್ ಅಂತ ಹೇಳ್ಬೋದು. ನಾವು ಸೆಕೆಂಡರಿ ಪ್ರೊಪ್ರೈಟರ್. ಈ ದೇಹಕ್ಕೆ ಫಸ್ಟ್ ಯಜಮಾನ ಯಾರು ಅಂತಂದ್ರೆ ಅದು ಭಗವಂತ, ಸೆಕೆಂಡ್ ಯಜಮಾನ ನಾವು, ಆಯ್ತಾ? ಅದು ಭಗವಂತ ಹೆಂಗ್ ಕೊಟ್ಟಿದ್ದಾನೆ, ಬಾಡಿಗೆಗೂ ಕೊಟ್ಟಿದ್ದಾನೆ ನಮ್ಗೆ ಈ ದೇಹವನ್ನ. ನಾವೇನ್ ಮಾಡ್ಕೋಬೇಕು, ಆ ದೇಹವನ್ನ ಉಪಯೋಗ ಮಾಡ್ಕೊಂಡು ಭಗವತ್ ಧಾಮಕ್ಕೆ ಹೋಗ್ಬೇಕು. ಯಾವ ರೀತಿ ಅದು ಅಂತಂದ್ರೆ, ಹರಿನಾಮ, ಕೇವಲ ಭಗವಂತನಿಗೆ ಶರಣಾಗುವ ಮೂಲಕ ಆ ಭಗವಂತನನ್ನ ನಾವು ಶರಣ ಹೊಕ್ಕುವ ಮೂಲಕ ನಾವು ಭಗವತ್ ಧಾಮವನ್ನ ಸೇರಬಹುದು. ಅದಕ್ಕೆ ದಾಸರು ಹೇಳುವಂತದ್ದು, ಹರಿನಾಮವೇ ಚಂದ. ಎಷ್ಟು ಚಂದ ಅದಲ್ಲ ಹರಿನಾಮ. ಯಾವತ್ತು ನಾವು ಭಗವಂತನನ್ನ ಅರ್ಥ ಮಾಡ್ಕೊಂಡು ಆ ಒಂದು ಸಂಬಂಧವನ್ನ ಗಟ್ಟಿ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಗೆ ಅನ್ಸುತ್ತೆ ಹರಿನಾಮ ಚಂದ ಅಂತ. ಆವಾಗ ನಮ್ಗೆ ಏನಾಗುತ್ತೆ, ಅದ್ರಲ್ಲಿ ಟೇಸ್ಟ್ ಬರುತ್ತೆ. ಒಂದು ಸತಿ ನಮ್ಗೆ ಟೇಸ್ಟ್ ಸಿಕ್ಬಿಡ್ತು ಅಂತಂದ್ರೆ, ಹರಿನಾಮದಲ್ಲಿ ನಮ್ಗೆ ಇನ್ನು ಉಳಿದಿದ್ದು ಏನು, ಹರಿನಾಮ ಅನ್ನೋದು ಹೈಯರ್ ಟೇಸ್ಟ್. ಇನ್ನು ಭೌತಿಕವಾಗಿ ಸಿಗುವಂತದ್ದೆಲ್ಲ ಲೋಯರ್ ಟೇಸ್ಟ್. ನಮ್ಗೆ ಲೋಯರ್ ಟೇಸ್ಟ್ ಬಗ್ಗೆ ಯಾವಾಗ್ಲೂ ನಮ್ಗೆ ಸಂತೋಷ ಆಗಲ್ಲ, ಯಾವತ್ತೂ ಆ ಟೇಸ್ಟ್ ಸಿಗೋದಿಲ್ಲ. ಯಾವಾಗ್ಲೂ ಹೈಯರ್ ಟೇಸ್ಟ್ ಬಗ್ಗೆ ಹೋಗ್ಲಿಕ್ಕೆ ಭಗವಂತ ಹೇಳ್ತಾನೆ, 1 ಹೆಜ್ಜೆ ನೀನು ಮುಂದಿಡು, ನಾನು 100 ಹೆಜ್ಜೆ ನೀನ ಮುಂದಿಡಿಸ್ಲಿಕ್ಕೆ ನಾನು ಕಾತರನಾಗಿ ಕಾಯ್ತಾ ಇದ್ದೀನಿ ಅಂತ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಕಾತರರಾಗಿ ನಾವು ಸಮಯ ಬರ್ಲಿ, ಇನ್ನ ಸಮಯ ಬರ್ಲಿ, ಲಾಸ್ಟ್ ಅಲ್ಲಿ ಏನೋ ಹರೇ ಕೃಷ್ಣ ಹೇಳ್ಬಿಟ್ಟಿದೆ, ಅವ್ರು ಅಲ್ಲಿ ಹೋಗ್ಬಿಡೋಣ ಅಂತ. ಅದೆಲ್ಲ ಸಾಧ್ಯ ಇಲ್ಲ. ನಾವ್ ಇವಾಗಿಂದ ಪ್ರಯತ್ನ ಪಟ್ರೆ ಮಾತ್ರ ಆ ಒಂದು ಅವಕಾಶ ನಮ್ಗೆ ಸಿಗತ್ತೆ. ಅಂದ್ರೆ ಜ್ಞಾನ, ಕ್ಷೇತ್ರ ಮತ್ತು ಕ್ಷೇತ್ರಗಳನ್ನ ಅರ್ಥೈಸಿಕೊಳ್ಳುವುದು. ನಾನು ಇದಕ್ಕೆ ಒಂದು ರಾಜನ ಕತೆ ಕೂಡ ಹೇಳಿದ್ದೆ, ರೈತರ ಕತೆ ಹೇಳಿದ್ದೆ. ಭಗವಂತ ಹೇಗೆ ಮಾಡಿದ್ದಾನೆ ಅಂತಂದ್ರೆ, ರಾಜ ಆ ಕೊಟ್ಟಂತಹ
ಒಂದು ಜಮೀನಿನ ಬಗ್ಗೆ ರಾಜನಿಗೆ ಇಬ್ಬರ ರೈತರಿಗೂ ಕೊಟ್ಟಂತಹ ಒಂದು ಜಮೀನು ಇದೆಯಲ್ಲ, ಅದರ ಬಗ್ಗೆ ಎಲ್ಲವೂ ರಾಜನಿಗೆ ಗೊತ್ತು. ಆದ್ರೆ ಒಬ್ಬ ರೈತನಿಗೆ ಇನ್ನೊಬ್ಬ ರೈತನ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಇಲ್ಲ. ಹಾಗಾಗಿ ಜ್ಞಾನವನ್ನ ತಿಳಿದುಕೊಳ್ಳುವಂಥದ್ದು ಇದು ಎಲ್ಲದಕ್ಕೂ ಕಾರಣ ಭಗವಂತನೇ ಅಂತ ನಾವು ತಿಳ್ಕೊಳ್ಳೋದು. ಜ್ಞೇಯಂ ಜ್ಞಾನದ ಗುರಿ ಪರಮಾತ್ಮನನ್ನ ತಿಳಿಯುವಂಥದ್ದು, ಇದು ನಮ್ಮ ಗುರಿಯಾಗಬೇಕು ಅಂತ ನಮ್ಗೆ 13ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು. ಇನ್ನು ಮುಂದುವರೆದು ಹೇಳುವಂಥದ್ದು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಬುಚ್ಚೈವ ನಿರ್ಗುಣಂ ಗುಣ ಭೋಕ್ತೃಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಹೌದು, ಪರಮಾತ್ಮನ ಎಲ್ಲ ಇಂದ್ರಿಯಗಳ ಆದಿಮೂಲ. ಸೃಷ್ಟಿ ಮಾಡುವಂತದ್ದು ಯಾರು? ಈಗ ಯಾವ್ದೋ ಒಂದು ಕಂಪನಿಯನ್ನ ಸೃಷ್ಟಿ ಮಾಡಿರ್ತಾರೆ ಅಂತಂದ್ರೆ ಎಲ್ಲದ್ರ ಬಗ್ಗೆ ಅವ್ರಿಗೆ ಅರಿವಿರತ್ತೆ. ಆದ್ರೆ ಅವ್ರು ಏನ್ ಮಾಡಿದ್ರೆ ಸೃಷ್ಟಿ ಮಾಡಿದ್ರೆ ಅದ್ರ ಆಡಳಿತವನ್ನ ಆ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿದಂತ ಆ ಆಡಳಿತಗಾರನಿಗೆ ಗೊತ್ತಿರತ್ತೆ. ಅವ್ರ ಏನ್ ಮಾಡ್ತಾನೆ, ಅದರ ಒಂದು ಅನುಭವಿಸ್ತಾನೆ. ಆ ಒಂದು ನಾನ್ ಮಾಡಿದ್ದೇನೆ, ಅದ್ರ ಫಲ ನಾನೇ ಅನುಭವಿಸ್ಬೇಕು ಅಂತ. ಭಗವಂತ ಇಲ್ಲಿ ಏನ್ ಮಾಡ್ತಿದ್ದೀನಿ, ಎಲ್ಲಾರನ್ನು ಸೃಷ್ಟಿ ಮಾಡಿದ್ರು ಕೂಡ ಅವ್ನು ಯಾವ್ದ್ರಲ್ಲೂ ನಾನಿಲ್ಲ ಅಂತ ಹೇಳ್ಕೊತಾ ಇದ್ದಾನೆ. ಅದನ್ನ ಎಲ್ಲ ಜೀವರಾಶಿಗಳು ಪಾಲಿಸುವನಾದರೂ ನಿರಾಸಕ್ತನು. ನಾನ್ ಮಾಡಿದ್ದೇನೆ ಅಷ್ಟೇ, ಅದ್ರಲ್ಲಿ ನನಗೆ ಯಾವ್ದೇ ಆಸಕ್ತಿ ಇಲ್ಲ. ಅತೀತನಾಗಿದ್ದಾನೆ ಅಂದ್ರೆ ದೂರದಲ್ಲಿದ್ದಾನೆ, ನನಗೆ ಇದ್ರಲ್ಲಿ ಯಾವ ಆಸಕ್ತಿನೂ ಇಲ್ಲ ಅಂತ ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟು ಅವನೇನ್ ಮಾಡ್ತಾ ಇದ್ದಾನೆ, ನಿರ್ಲಿಪ್ತನಾಗಿದ್ದಾನೆ. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಋಷಿಕೇಶನಾಗಿದ್ದಾನೆ. ಅವನು ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ. ಅದೇ ಇಂದ್ರಿಯಗಳು ನಮ್ಮನ್ನ ಆಳ್ತಾ ಇದ್ದಾವೆ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು ಕೂಡ ಆಗಿದ್ದಾನೆ. ಆ ಸೃಷ್ಟಿ ಮಾಡಿದಂತ ಒಡೆಯ ಯಾರು? ಭಗವಂತನೇ ಆಗಿದ್ದಾನೆ. ಎಲ್ಲವನ್ನ ಸೃಷ್ಟಿ ಮಾಡಿ ಅದನ್ನ ನೋಡ್ತಾ ಇದ್ದಾನೆ, ಅದರಲ್ಲಿ ಅಂಟಿಕೊಳ್ತಾ ಇಲ್ಲ. ಅದಕ್ಕೆ ಭಗವಂತನ ಪ್ರಭು ಅಂತ ಕರೀತಾ ಇದ್ದಾರೆ. ಇತಿ ಕ್ಷೇತ್ರಂ ತತಜ್ಞಾನಂ ಜ್ಞೇಯಂ ಚೋಕ್ತಾ ಸಮಾಸತಃ ಮದ್ಭಕ್ತ ಏತಿ ಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ ದೇಹ ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜೇಯ ಇದನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಯಾರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಂತಂದ್ರೆ, ಭಗವಂತನಿಗೆ ಯಾರು ಶರಣಾಗ್ತಾರಲ್ಲ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ನಾನು ಕ್ಷೇತ್ರ ದೇಹ ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕೋದು ಎಂದರೆ ಜ್ಞೇಯ, ಅದು ಗುರಿ. ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ನಾವೀಗ 18 ದಿನಗಳಿಂದ ಕಲಿತಾ ಇದೀವಲ್ಲ, ನಾನಂದ್ರೆ ಇದು, ನಾನಂದ್ರೆ ದೇಹನ, ನಾನಂದ್ರೆ ಆತ್ಮನ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಾಗಿದೆ. ಈಗ ಒಂದೇ ಮರದ ಕೊಂಬೆಯ ಮೇಲೆ ಕುಳಿತಿರುವ 2 ಪಕ್ಷಿಗಳು ಹೇಗಾಗಿದೆ ಅಂದ್ರೆ, ಒಂದು ಭೌತಿಕ ಪಕ್ಷಿ, ಅದು ನಾನೇ ಆಗಿದ್ದೀನಿ ಅಂತಂದ್ರೆ ಅರ್ಜುನ. ಇನ್ನ ಭಗವಂತ ಏನ್ ನೋಡ್ತೀನಿ, ಅರ್ಜುನ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮೊಳಗಿರುವಂತಹ ಅರ್ಜುನ ಇವಾಗ ಏನ್ ಮಾಡ್ತೀರಾ, ಆ ಜ್ಞಾನವನ್ನೆಲ್ಲ ಪಡೆದುಕೊಳ್ತಾ ಇದ್ದಾನೆ. ಹೇಳ್ತಾ ಇರುವಂತದ್ದು ಯಾರು ಅಂತಂದ್ರೆ ಕೃಷ್ಣ ಪರಮಾತ್ಮನಾಗಿದ್ದಾನೆ. ಕೃಷ್ಣ ಹೇಳ್ತಾ ಇರುವಂತದ್ದು ಯಾಕೆ ಅಂತಂದ್ರೆ, ಬೇಡ ಇದರಿಂದ ನೀನು ಮುಕ್ತನಾಗು ಅಂತಂದ್ರೆ, ಇಲ್ಲ ನನಗೆ ಈ ಒಂದು ಭೌತಿಕ ಜಗತ್ತೇ ಬಹಳ ಸುಂದರವಾಗಿದೆ, ಇಲ್ಲಿ ಇರುವಂತಹ ಎಲ್ಲಾ ವಿಚಾರಗಳು ನನಗೆ ತುಂಬಾ ಸಿಹಿಯಾಗಿದೆ, ಉಪ್ಪು ಖಾರ ಹುಳಿ ಕೊಳ್ತೋಗಿರೋದು ಒಳ್ಳೇದು ಎಲ್ಲವನ್ನು ತಿಂತ ಏನ್ ಮಾಡ್ತೇನೆ, ಕಷ್ಟ ಸುಖಗಳನ್ನ ಇಲ್ಲೇ ಅನುಭವಿಸ್ತಿದ್ದೇನೆ. ಮೃತ್ಯು ಝರ ವ್ಯಾಧಿ ಎಲ್ಲವನ್ನು ಇಲ್ಲೇ ನಾನು ಅನುಭವಿಸ್ತೇನೆ, ಇದೇ ನನಗ್ ಚೆನ್ನಾಗಿದೆ. ನಾನು ಇದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಕಥೆಯನ್ನು ಕೂಡ ಹೇಳಿದೆ. ಹೇಗೆ ಇಂದ್ರ ಒಂದು ಹಂದಿಯ ಒಂದು ಜನ್ಮವನ್ನ ತೆಗೆದುಕೊಂಡಾಗ ಅದು ಹೊಲಸನ್ನ ತಿಂತ, ಅದೊಂದು ಏನ್ ಹೇಳುತ್ತೆ, ಬ್ರಹ್ಮ ಬಂದು ಕರೆದಾಗ ಬ್ರಹ್ಮನಿಗೆ ಹೇಳುತ್ತೆ, ಈ ಬ್ರಹ್ಮ ನಾನ್ ತುಂಬಾ ಚೆನ್ನಾಗಿದ್ದೀನಪ್ಪ, ನನ್ನನ್ ಕರಿಬೇಡ, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿ ನಾನು ಅವ್ರ ಜೊತೆ ಸುಖವಾಗಿದ್ದೀನಿ. ಯಾಕಂದ್ರೆ ಪ್ರಕೃತಿ ತ್ರಿಗುಣಗಳಿಗೆ ಏನ್ ಮಾಡುತ್ತೆ, ಈ ಭೌತಿಕ ಜಗತ್ತಿಗೆ ಬಂದ್ಮೇಲೆ ಮಾಯೆ ನಮ್ಮನ್ನ ಮುಚ್ಚಿಬಿಡುತ್ತೆ. ಹೇಗೆ ಅಂತಂದ್ರೆ, ಒಂದು ಕತ್ತಲ ಒಂದು ಕೋಣೆಯಲ್ಲಿ ನಮ್ಮನ್ನ ಕಣ್ಣು ಕಟ್ಟಿ ಬಿಟ್ಟ ಹಾಗೆ, ಯಾರು ಹೊಡಿತಿದ್ದಾರೆ, ಯಾರು ತೊಂದ್ರೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಕಣ್ಣು ಕಟ್ಟು ಬಿಟ್ಟಿದಾರಲ್ಲ, ಆ ಕತ್ತಲ ಕೋಣೆಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ. ಭೌತಿಕ ಜಗತ್ತು ಕೂಡ ಹಾಗೇನೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ ಕಣ್ಣು ಬಿಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಕಣ್ಣು ಬಿಡುವಂತ ಆಸೆಯನ್ನ ಸಂಕಲ್ಪವನ್ನು ಮಾಡ್ಕೋಬೇಕು. ನಾನ್ ಕಣ್ಣು ಬಿಟ್ಟು ನೋಡ್ಬೇಕು ಯಾವ ರೀತಿಯಿಂದ ನಂಗೆ ತೊಂದ್ರೆ ಆಗ್ತಾ ಇದೆ ಅಂತ. ಆ ತೊಂದರೆಗೆ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ಪರಿಹಾರವನ್ನ ನಾವು ಹುಡುಕ್ಬೇಕು. ಪರಿಹಾರ ಕೊಡುವಂತವ್ರು ಯಾರು? ಗುರು ಕೊಡುವಂತದ್ದು. ಹಾಗಾಗಿ ಗುರು ಹತ್ರ ಸರೆಂಡರ್ ಆಗ್ಬೇಕು. ಗುರು ಕೊಡುವಂತಹ ತತ್ವಗಳನ್ನ ನಾವು ಪಾಲನೆ ಮಾಡಿದಾಗ ನಮ್ಮ ನಿಜವಾದ ಸಮಸ್ಯೆಗೆ ಪರಿಹಾರ ಯಾವುದು ಅನ್ನೋದು ಗೊತ್ತಾಗುತ್ತೆ.
ಇಲ್ಲಿ ಭಗವಂತ ಏನ್ ಮಾಡ್ತಿದ್ದಾನೆ, ಭಗವಂತ ಅವನಿಗೆ ಸಣ್ಣ ಸಣ್ಣವಾದಂತಹ ಜೀವಿಗಳ ಬಗ್ಗೆ ಅವನಿಗೆ ಅಪಾರವಾದ ಕರುಣೆ. ಅವನು ಕೇಳ್ಕೊಳ್ತಾ ಇರ್ತಾನೆ, ಏನು ಜೀವಿ ನನಗೆ ಈ ಒಂದು ಆಸೆ ಇದೆ, ಈ ರೀತಿ ಬದುಕ್ಬೇಕು ಅಂತ ಅನ್ಕೊಳ್ತಾರೆ, ನನಗೆ ಇದು ಬೇಕು ಅಂತ ಅವನೆಲ್ಲ ಕೇಳ್ಕೊಳ್ತಾ ಇದ್ರೆ ಭಗವಂತ ಏನ್ ಮಾಡ್ತಾನೆ, ಅಯ್ಯೋ ಸಣ್ಣ ಒಂದು ಕೋರಿಕೆಗಳನ್ನ ನಾನು ಯಾಕೆ ಬೇಡ ಅಂತ ಸತತವಾಗಿ ನಮ್ಗೆ ಏನ್ ಮಾಡ್ತಾನೆ, ಈಡೇರಿಸ್ತಾನೆ ಇದ್ದಾನೆ. ಈಗಂತೂ ಎಷ್ಟು ಕೋಟಿ ಜನ್ಮಗಳನ್ನ ಹೊತ್ಕೊಂಡ್ ಬಂದಿದೀವಿ, ಎಷ್ಟು ಕೋಟಿ ಜನ್ಮಗಳನ್ನ ನಾವು ತೆಗ್ದಿದೀವಿ ನಮ್ಗೆ ಗೊತ್ತಿಲ್ಲ. ಹಾಗೆ ಭಗವಂತ ಏನ್ ಮಾಡ್ತಾನೆ, ಕೊಡ್ತಾನೆ ಇದಾರೆ. ನಾವು ಮಾತ್ರ ಒಂದು ಸತಿ ಕೂಡ ಭಗವಂತ ಕರಿತಾ ಇದ್ರು ಕೂಡ ನಾವು ನಾನು 8ನೇ ಅಧ್ಯಾಯದಲ್ಲಿ ಇದಕ್ಕೆ ಭಾಗವತ ಕಥೆ ಕೂಡ ಹೇಳಿದೆ, 8ನೇ ತಿಂಗಳಲ್ಲಿ ಪ್ರೇಯರ್ ಟೈಮ್ ಅನ್ನೋದೊಂದು ಬರುತ್ತೆ. ಆಗ ಡಾಕ್ಟರ್ಸ್ ಹೇಳ್ತಾರೆ ಪ್ರೇಯರ್ ಟೈಮ್ ಆಗಿದೆ ಅಂತ. ಅಲ್ಲಿ ಭಗವಂತ ಮತ್ತೆ ಆ ಹೊಟ್ಟೆಯಲ್ಲಿರುವಂತಹ ಸಣ್ಣ ಕೂಸು ಏನ್ ಮಾತಾಡ್ಕೊಳುತ್ತಾ ಇಬ್ರು ಮತ್ತೆ ಅಂತ. ಆಗ ಪ್ರಾಮಿಸ್ ಮಾಡುವಂತದ್ದು, ಇಲ್ಲ ಈ ಜನ್ಮ ಸಿಕ್ಕಿದಲ್ಲ, ಈ ಜನ್ಮದಲ್ಲಿ ನಾನು ನಿನ್ನ ಹತ್ರ ಬಂದ್ಬಿಡ್ತೇನೆ, ಇದೊಂದೇ ಅವಕಾಶ ನನಗೆ ಕೊಡು ಅಂತ ಕೇಳಿದಾಗ ಮತ್ತೇನು ಮರೆತೋಗ್ಬಿಡ್ತದೆ. ಹೀಗೆ ಏನಾಗ್ತಾ ಇದೆ, ಭಗವಂತ ಸತತವಾಗಿ ಅವನ ಆಸೆಗಳನ್ನ ಈಡೇರಿಸ್ತಾ ಬರ್ತಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ಭಗವಂತನ ಹತ್ರ ಮುಖ ಮಾಡೋದ್ ಬಿಟ್ಟು ಈ ಕಡೆ ತಿರ್ಕೊಂಡು ಅವ್ನ್ ಏನ್ ಹೇಳ್ತಾ ಇರ್ಲಿ ನಮ್ ಪಾಡಿಗೆ ನಾವು ಎಂಜಾಯ್ ಮಾಡೋದನ್ನ ಮಾಡ್ತಾ ಇದೀವಿ. ಅದು ನಿಜವಾಗ್ಲೂ ಎಂಜಾಯ್ ಇದಲ್ಲ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಂ ಚ ಪುನಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಹೌದು, ಈ ಪ್ರಕೃತಿ ಭೌತಿಕ ಜಗತ್ತಲ್ಲಿ ಈ ತ್ರಿಗುಣಗಳ ಕೆಲಸ ಏನು ಅಂತಂದ್ರೆ ನಮ್ಮನ್ನ ಮಾಯಿಗೆ ಒಳಪಡಿಸುವಂತದ್ದು. ಆ ಗುಣಗಳಿಂದ ಏನ್ ಅನ್ಕೊಳ್ತಾ ಇದೀವಿ ನಾವು, ಆ ಗುಣಗಳನ್ನ ಏನೆಲ್ಲ ಮಾಡ್ಸುತ್ತೆ ನಮ್ಗೆ. ಆದ್ರೆ ಜೀವಿ ಆದವನು ಏನ್ ಅನ್ಕೊಳ್ತಾನೆ, ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅಹಂಕಾರದಿಂದ ಬೇಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಎಲ್ಲವನ್ನು ಮರೆತು ಹೋಗ್ತಾ ಇದ್ದಾನೆ. ಅಹಂಕಾರ ಬಂದಿದೆ ಅವನಿಗೆ. ಹಾಗಾಗಿ ಈ ಪ್ರಕೃತಿಯ ಗುಣಗಳಿಂದ ಇದೆಲ್ಲ ಆಗ್ತಾ ಇದೆ. ಆದ್ರೆ ನಾನು ಜೀವಾತ್ಮನಿದ್ದೇನೆ. ಜೀವಾತ್ಮ ಹೇಗೆ, ಅವನ ಒಂದು ನಿಜ ಸ್ಥಿತಿ ಏನಾಗಿದೆ, ಪವಿತ್ರವಾದ ಪರಿಶುದ್ಧವಾದ ನೀರು ಇದ್ದಾಗೆ. ಆ ನೀರಿಗೆ ಯಾವುದೇ ಒಂದು ರೀತಿಯ ಬಣ್ಣವನ್ನ ಹಾಕಿದ್ರೆ ಆ ನೀರು ಆ ರೀತಿಯಾದಂತಹ ಬಣ್ಣ ಬರುತ್ತೆ. ಹಾಗೆ ನಾವ್ ಈ ತ್ರಿಗುಣಗಳು, ಯಾವ್ದು ತ್ರಿಗುಣಗಳು, ಸತ್ವ ರಜಸ್ಸು ತಮ ಗುಣಗಳು, ಈ ಗುಣಗಳಿಗೆ ಒಳಪಟ್ಟು ಏನಾಗ್ತಾ ಇದೀವಿ ಅಂದ್ರೆ ಆ ಗುಣಗಳನ್ನ ಸ್ವಾಭಾವಿಕ ಮಾಡ್ಕೊಂಡು ನಾನೇ ಒಡೆಯ ಅನ್ನುವಂತ ರೀತಿಯಲ್ಲಿ ನಾವು ಒಡೆತನವನ್ನ ಸಾಧಿಸೋದ್ರಲ್ಲಿ ಇದ್ದೀವಿ. ಈ ಪ್ರಕೃತಿ ಗುಣಗಳಿಂದ ಆಗಿದೆ. ಯಾಕೆ ನಾವ್ ಇಲ್ಲಿ ಬಂದ ಕಾರಣ, ಈ ಪ್ರಕೃತಿ ನಮ್ಮನ್ನ ಹೀಗ್ ಮಾಡ್ತಾ, ಆದ್ರೆ ಇದರಿಂದ ಮುಕ್ತವಾಗೋದು ಹೇಗೆ ಅಂತಂದ್ರೆ ಭಗವಂತನಿಗೆ ಶರಣಾಗತಿ ಆದಾಗ ಭಗವಂತ ಹೇಳುವಂತದ್ದು, ಅದು ನನ್ನ ಹ್ಯಾಂಡರಲ್ಲಿದೆ. ಯಾವ್ದ್ರಲ್ಲಿ, ಆ ಪ್ರಕೃತಿ ಗುಣಗಳು, ಮಾಯ ಅನ್ನುವಂಥವಳು ಅಲ್ಲಿದ್ದಾಳಲ್ಲ, ಅವಳು ನನ್ನ ಅಂಡರ್ ಅಲ್ಲಿ ಇರುವಂತದ್ದು. ಅವಳು ನನ್ನನ್ನ ನೀನ್ ಯಾವಾಗ ಸರೆಂಡರ್ ಆಗ್ತೀಯ, ಅವಾಗ ನಿನ್ಗೆ ಆ ಮಾಯೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಸರೆಂಡರ್ ಆಗ್ಬೇಕು ಭಗವಂತನಿಗೆ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತದಾತ್ಮಾನಂ ಅಕರ್ತಾನಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ನಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಹೌದು, ಪ್ರಕೃತಿ ಈ ಒಂದು 13ನೇ ಅಧ್ಯಾಯ ಎಷ್ಟು ಅದ್ಭುತ ಅಂತಂದ್ರೆ, ನಾವೇನ್ ಅನ್ಕೊಳ್ತೀವಿ, ನಾನೇನೋ ಮಾಡ್ತಿರೋದು ಯಾರು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಏನೋ ಕಣ್ಮುಚ್ಚಿ ಏನೋ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂತೀವಿ. ಆದ್ರೆ ಆ ಭಗವಂತ ಯಾವ ರೀತಿಯಲ್ಲಿ ಇರ್ತಾನೆ ಅಂತಂದ್ರೆ, ಒಳಗಡೆ ಅದು ಪರಮಾತ್ಮ ಸ್ವರೂಪಿಯಾಗಿ ಅವ್ನು ಏನೆಲ್ಲ ಮಾಡ್ತಿದ್ದಾನೆ, ಅವನ ಆಲೋಚನೆಗಳನ್ನು ಕೂಡ ಅವನು ಕೇಳಿಸ್ಕೊಳ್ತಾ ಇರ್ತಾನೆ. ಆದ್ರೆ ಯಾವ್ದನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಭಗವಂತ ಸದಾ ಜೀವಾತ್ಮನ ಜೊತೆಗೆ ಪರಮಾತ್ಮನಾಗಿರುವ ಕಾರಣ ಯಾರು ನೋಡ್ತಾ ಇಲ್ಲ ಅಂತ ನಮ್ಮ ಒಂದು ಮೆಂಟಾಲಿಟಿಯಲ್ಲಿ ನಾವು ಪ್ರಕೃತಿಯ ತ್ರಿಗುಣಗಳಿಂದ ಆಗಿ ಏನ್ ಮಾಡ್ಬಿಟ್ಟಿದ್ವಿ, ನಾವು ಅದನ್ನ ನಿಜವಾದ ಸತ್ಯಾಂಶವನ್ನ ತಿಳ್ಕೊಳ್ದೆ ಬಿಟ್ಟಿರೋ ಕಾರಣ ಭಗವಂತ ಒಳಗಡೆ ಇದ್ದಾನೆ, ನಾನು ಏನೇ ಮಾಡಿದ್ರು ಅವನಿಗೆ ಗೊತ್ತಾಗತ್ತೆ ಅನ್ನೋದು ಅರಿವು ನಮ್ಗೆ ಇಲ್ದಂಗಾಗಿದೆ. ಹಾಗಾಗಿ ಏನ್ ಮಾಡ್ತಾರೆ, ಭಗವಂತ ಯಾರು ನೋಡ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಭಗವಂತ ಖಂಡಿತವಾಗ್ಲೂ ನಮ್ಮನ್ನ ನೋಡ್ತಾನೆ ಇರ್ತಾನೆ ಅನ್ನೋಂತಹ ಅರಿವು ನಮ್ಗೆ ಯಾವಾಗ ಬರುತ್ತೆ, ವೇದ ಶಾಸ್ತ್ರಗಳು, ಈ ಧರ್ಮ ಗ್ರಂಥಗಳು, ಸಾಧು ಶಾಸ್ತ್ರ ಸಂಘವನ್ನ ಮಾಡಿದಾಗ ನಮ್ಗೆ ಅದ್ರ ಅರಿವಾಗತ್ತೆ. ಮತ್ತೆ ನಾವೇನೋ ಅಂದ್ರೆ ನಾವ್ ಮತ್ತೆ ಏನ್ ಮಾಡ್ಕೊಳ್ತೀವಿ, ಶುರು ಮಾಡ್ಕೊಳ್ತೀವಿ, ನಾನು ಡ್ರಾಪ್ ಆಗಿದ್ದೆ, ನಾನೀಗ ಏನ್ ಮಾಡ್ಬೇಕು, ಅಲರ್ಟ್ ಆಗ್ಬೇಕು, ನಾನ್ ಮತ್ತೆ ನನ್ನ ಒಂದು ಸಾಧನೆ ಅಂತ ಹೋಗ್ಬೇಕು ಅಂತ ನಮ್ಗೆ ಅಲರ್ಟ್ ಮಾಡ್ತಿದೆ. ಯಾವುದು ಈ ಒಂದು ಶಾಸ್ತ್ರಗಳು, ಈ ಒಂದು ರೀತಿಯಾದಂತಹ ಗ್ರಂಥಗಳ ಪಾರಾಯಣ, ಈ ಸಾಧು ಸಂಘಗಳನ್ನ ಅಸೋಸಿಯೇಷನ್, ಡಿವೋಟಿಸ್ ಅಸೋಸಿಯೇಷನ್ ಮಾಡೋದ್ರಿಂದ, ಈ ಸತ್ಸಂಗಗಳನ್ನ ಕೇಳೋದ್ರಿಂದ ನಾವು ನಿಜವಾಗ್ಲೂ ಎಲ್ಲಿ ಡ್ರಾಪ್ ಆಗಿರ್ತೀವಿ ಅಲ್ಲಿಂದ ನಮ್ಗೆ ಏನಾಗತ್ತೆ, ಚಾಲು ಕೊಡುತ್ತೆ, ಅಲ್ಲಿ ನಮ್ಮನ್ನ ಎಚ್ಚರಿಸುತ್ತೆ, ನೀನೇನೋ ಮರ್ತಿದ್ಯಲ್ಲ ಅಂತ. ಯಾಕಂದ್ರೆ ಪರಮಾತ್ಮ ಈ ಒಂದು ಜೀವರಾಶಿಯಲ್ಲಿ ಇದ್ದು ಕೂಡ ಎಲ್ಲವನ್ನ ವೀಕ್ಷಣೆ ಮಾಡುವಂಥದ್ದು ಭಗವಂತನ ಆಗಿದ್ದಾನೆ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂ ಚ ಏವಿ ದೂರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ.
ಯಾರಿದನ್ನೆಲ್ಲ ತಿಳ್ಕೊಂಡು ನಿಜವಾದ ಜ್ಞಾನದ ಕಣ್ಣುಗಳಿಂದ ಈ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅನ್ನೋಂಥ ಡಿಫ್ರೆನ್ಸ್ ಅನ್ನ ಯಾರು ಅರ್ಥ ಮಾಡ್ಕೋತಾರೆ, ಅವ್ರು ಈ ಪ್ರಕೃತಿ, ಈ ಐಹಿಕ ಪ್ರಕೃತಿಯ ಬಂಧನದಿಂದ ಮೋಕ್ಷವನ್ನ ಪಡೆಯುವ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬರೋ ಪರಮ ಒಂದು ಉನ್ನತವಾದಂತಹ ಹಂತವನ್ನ, ಪುರುಷೋತ್ತಮನ ಒಂದು ಧಾಮವನ್ನ ಸೇರ್ಲಿಕ್ಕೆ ಅವ್ರಿಗೆ ಏನಾಗುತ್ತೆ, ಈ ಜ್ಞಾನವೆಲ್ಲ ಸಹಾಯವಾಗುತ್ತೆ. ಆಧ್ಯಾತ್ಮಿಕದ ಪ್ರಗತಿಗೆ ಇದು ಕಾರಣವಾಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋಂಥದ್ದು ಇಷ್ಟು ಸಾರಾಂಶ ಏನಾಯ್ತು, ಭಗವಂತ ಮತ್ತೆ ಜೀವಾತ್ಮ ಮತ್ತು ಪರಮಾತ್ಮ ಈ ಒಂದು ದೇಹದಲ್ಲಿ ವಾಸವಾಗಿದ್ದಾರೆ. ಆ ಒಂದು ವಾಸವಾಗಿರುವಂತದನ್ನ ಯಾವ ರೀತಿ ಜ್ಞಾನದಿಂದ ತಿಳ್ಕೊಬಹುದು. ಈ ತಿಳ್ಕೊಂಡ ಮೇಲೆ ಏನಾಗ್ಬೇಕು, ನಾವು ಪರಮ ಧಾಮಕ್ಕೆ ಸೇರಲಿಕ್ಕೆ ಅಗತ್ಯವಾದದ್ದನ್ನ ಸಾಧನೆಯನ್ನ ನಾವು ಮಾಡ್ಬೇಕು. ಯಾವ ರೀತಿ ಪ್ರಭುಪಾದರು ಕೊಟ್ಟಿರುವಂತ ಸುಲಭ ಸಾಧನೆ ಯಾವ್ದು, ಭಕ್ತಿ ಸಾಧನೆಯನ್ನ ಮಾಡುವ ಮೂಲಕ ನಾವ್ ಏನಾಗ್ತೀವಿ, ಭಗವತ್ ಧಾಮಕ್ಕೆ ಹೋಗ್ತೀವಿ. ಇನ್ನು 14ನೇ ಅಧ್ಯಾಯದಲ್ಲಿ ನಾವೇನೆಲ್ಲ ಕಲ್ತ್ವಿ, ಗುಣತ್ರಯ ವಿಭಾಗ ಯೋಗ ಅಥವಾ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಯಾವೆಲ್ಲದಲ್ಲ ಅಂದ್ರೆ ಸಾತ್ವಿಕ ಗುಣ, ರಾಜಸಿಕ ಗುಣ, ತಮೋಗುಣ. ಈ ಗುಣಗಳು ನಮ್ಮನ್ನ ಯಾವ ರೀತಿ ಆಳ್ತವೆ. ಈ ಗುಣಗಳು 3 ರೀತಿಯಾದಂತಹ ಬಂಧನವೇ. ನಾವು ಕಲ್ತಿದ್ದೀವಿ ಯಾವ ರೀತಿ ಬಂಧನ ಅಂತಂದ್ರೆ, ಚಿನ್ನದ ಸಂಕೋಲೆಯು ಕೂಡ ಬಂಧನವೇ, ಬೆಳ್ಳಿಯ ಸಂಕೋಲೆಯು ಕೂಡ ಅದು ಬಂಧನವೇ, ಕಬ್ಬಿಣದ ಸಂಕೋಲೆಯು ಅದು ಕೂಡ ಒಂದು ಬಂಧನವೇ. ಯಾವ್ದ್ರಲ್ಲಿದ್ರು ಕೂಡ ಅದು ಬಂಧನವೇ. ಹಾಗಾದ್ರೆ ಈ ಬಂಧನದಿಂದ ಹೊರಗಡೆ ಬರುವುದಾಗಿ, ಈಗ ಪೊಲೀಸ್ ಬಂದ ನಮ್ಮ ಕೈಗೆ ಬೇಡಿ ಹಾಕ್ತಾನಂದ್ರೆ, ಅವ್ನು ತಪ್ಪು ಮಾಡಿದೀನಪ್ಪ, ನಿನ್ಗೆ ತಪ್ಪು ಮಾಡಿದ್ಯಾ, ಹೌದು, ನನ್ಗೆ ಈ ಕಬ್ಬಿಣದ ಹಾಕ್ಬೇಡ, ನೀನು ಚಿನ್ನದ ಹಾಕುವಂತ ಪೊಲೀಸ್ನ ನಾವು ಕೇಳಿದ್ರೆ ಅದು ಕೂಡ ಬೇಡಿನೇ ಅಲ್ವಾ. ಅಂದ್ರೆ ನಾವು ಬಂಧನಕ್ಕೆ ಒಳಪಟ್ಟಾಗೆ ಅಲ್ವಾ. ಹಾಗಾದ್ರೆ ಯಾವ ರೀತಿ ನಾವು ಇದರಿಂದ ಪಾರಾಗಬಹುದು ಅಂತಂದ್ರೆ, ತತ್ವಶಾಸ್ತ್ರಜ್ಞರಿರ್ಬೋದು, ಕವಿಗಳಿರ್ಬೋದು, ಇವರೆಲ್ಲ ನನ್ನ ಒಂದು ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿ ನನ್ನ ಹೆಂಡತಿ, ಮಕ್ಕಳು, ಮನೆ ಅನ್ನುವಂತ ರೀತಿಯಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಿ ಅನ್ಕೊಂಡು ಕೂಡ ಅವನು ಜನ್ಮ ಮೃತ್ಯು ಜರ ವ್ಯಾಧಿಗಳಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ, ಅವನೇನು ಹೊರಗಡೆ ಬರ್ಲಿಲ್ಲ. ಇನ್ನು ರಾಜಸಿಕ ಗುಣದಲ್ಲಿರುವಂತವನು ಮಾನ ಪ್ರತಿಷ್ಠೆಗಳನ್ನ ಅವನು ನೇಮ್ ಫೇಮ್ ಅಲ್ಲಿ ಅವನು ಸಿಕ್ಕಾಕೊಂಡು ಅವನು ಒಂದು ರೀತಿಯಾದಂತಹ ಬಂಧನಕ್ಕೆ ಒಳಗಾಗಿದ್ದಾನೆ. ಇನ್ನ ತಮೋಗುಣದಲ್ಲಿ ಮಾನವ ದೇಹ ಸಿಕ್ಕಿದೆ, ಆದ್ರೆ ನಡ್ಕೊಳ್ಳುವಂತಹ ಎಲ್ಲಾ ಒಂದು ಗುಣಗಳಿರುವಂತದ್ದು ಪ್ರಾಣಿಯಾಗಿ, ಅಂದ್ರೆ ಅವನು ಕೂಡ ಒಂದು ರೀತಿಯಾದಂತಹ ಬಂಧನಕ್ಕೆ. ಈ ಬಂಧನದಿಂದ ಮುಕ್ತರಾಗುವುದು ಹೇಗೆ ಅಂತಂದ್ರೆ, ಶುದ್ಧ ಸತ್ವಕ್ಕೆ ಹೇರುವಂತಹ ಪ್ರಯತ್ನವನ್ನ ಮಾಡ್ಬೇಕು. ಈ ತಮೋ ಗುಣದಲ್ಲಿರುವಂತವ್ರು ಅವ್ರ ಪ್ರಯತ್ನವನ್ನ ಮಾಡಕ್ ಕೊನೆ ಪಕ್ಷ ರಾಜಸಿಕ ಗುಣಕ್ಕೆ ಬರ್ಬೋದು. ರಾಜಸಿಕ ಗುಣ ಆಲ್ಮೋಸ್ಟ್ ಈಗ ಇರುವಂತದ್ದು 90% ರಾಜಗುಣದವರೇ. ಯಾಕಂತಂದ್ರೆ ನೇಮು ಫೇಮ್ಗೋಸ್ಕರನೇ ಕೆಲಸವನ್ನ ಮಾಡುವಂತದ್ದು. ತಾನು ಬದುಕ್ಬೇಕು, ತನ್ನ ಮಕ್ಕಳು ಬದುಕ್ಬೇಕು, ಇನ್ನ ಉಳಿದವರೆಲ್ಲ ಉತ್ತಮವಾದಂತಹ ಮಕ್ಕಳಿದೆ, ಅವ್ರಿಗೆ ಆಸ್ತಿ ಮಾಡುವಂತಹ ಅಗತ್ಯ ಏನಿದೆ, ಆದ್ರೆ ಜ್ಞಾನ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ನನ್ನ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಇನ್ನೊಬ್ಬ ಮಕ್ಕಳು, ಹೀಗೆಲ್ಲ ಏನ್ ಮಾಡ್ತಾ ಕೊಡ್ತಾರೆ. ಹಾಗಾಗಿ ಏನಾಗಿದೆ, ಆ ಮಾಡ್ತಾ ಲೋಭಿತನವನ್ನು ಇನ್ನಷ್ಟು ಮತ್ತಷ್ಟು ಅದ್ರಲ್ಲೇ ಮುಳುಗಿ ಹೋಗ್ತಿದ್ದಾರೆ ಅಲ್ವಾ. ನಿಜ ಅಲ್ವಾ. ಉತ್ತಮವಾದ ಮಕ್ಕಳಿದ್ರೆ ಅವ್ರಿಗೆ ಆಸ್ತಿ ಹಾಕಬೇಕು, ಅದನ್ನ ತಿಳ್ಕೋಬೇಕು, ಮಕ್ಕಳಿಗೆ ಸರಿಯಾದ ಜ್ಞಾನವನ್ನ ಕೊಡ್ಬೇಕು. ನಾವೇನ್ ಮಾಡ್ಬೇಕು, ಆ ದೇವತ ಪರಮ ಪುರುಷನಿಗೆ ಹೋಗುವಂತಹ ಜ್ಞಾನವನ್ನ ಪಡ್ಕೋಬೇಕು ಅಂತೆಲ್ಲ. ರಾಜಸಿಕದವ್ರು ಏನ್ ಮಾಡ್ಬೋದು, ಸಾತ್ವಿಕ ಗುಣಕ್ಕೆ ಬರ್ಬೋದು. ಸಾತ್ವಿಕದಲ್ಲಿರುವಂತವ್ರು ಏನ್ ಮಾಡ್ಬೇಕು, ಶುದ್ಧ ಸತ್ವಕ್ಕೆ ಹೋಗುವಂತದ್ದು ಅಥವಾ ವಸುದೇವ ಸ್ಥಿತಿಗೆ ಹೋಗುವಂತಹ ಸ್ಥಿತಿಗೆ ಅವರು ತಲುಪುವಂತಹ ಮಾರ್ಗವನ್ನ ಕಂಡ್ಕೋಬೇಕು. ಹೇಗೆ ಮಾಡುವಂಥದ್ದು, ಈ ಭಕ್ತಿಯನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಒಂದು ಈ ಲೋಭತ್ವನ ಅರಿಷಡ್ ವರ್ಗಗಳು ಇವೆಲ್ಲ ದೂರವಾಗಿ ನಮ್ಗೆ ಏನಾಗುತ್ತೆ, ನಿಜವಾದ ಜ್ಞಾನ ಬಂದು ಭಗವದ್ಧಾಮಕ್ಕೆ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಭಗವಂತ ಹೇಳುವಂತದ್ದು, ನಾನು ಎಲ್ಲವನ್ನೂ ಕೊಟ್ಟಿದ್ದೀನಿ. ಯಾವ ರೀತಿ, ಸರ್ವ ಯೋನೇಶು ಕೌಂತೆಯ ಮೂರ್ತೆಯ ಸಂಭವಂತಿಯಾಹ ತಾಸಂ ಬ್ರಹ್ಮ ಮಹದ್ಯೋನಿ ನಿರಾಹಾರ ಬೀಜ ಪ್ರಪಿತಾಹ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಇಲ್ಲಿ ಭಗವಂತ ಹೇಳುವಂತದ್ದು, ಎಲ್ಲವನ್ನ ನಾನೇ ಮಾಡ್ತಾ ಇದ್ದೀನಿ, ಎಲ್ಲವನ್ನು ಯಾವ್ದೆಲ್ಲ ಸೃಷ್ಟಿ ಆಗ್ತಾ ಇದೆ ಅದಕ್ಕೆಲ್ಲ ಬೀಜವನ್ನ ಕೊಡುವಂತ ತಂದೆ ಪ್ರಕೃತಿ ಅದನ್ನ ಅವನು ಸೃಷ್ಟಿಯನ್ನ ಮಾಡ್ತಿದ್ದಾಳೆ ಅಂತ. ಭಗವಂತ ಯಾರಲ್ಲೂ ತಾರತಮ್ಯವನ್ನೇನು ಮಾಡ್ತಾ ಇಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾನೆ. ಆದ್ರೆ ಏನ್ ಮಾಡ್ಬೇಕು, ನಾವು ಈ ಒಂದು ಜ್ಞಾನವನ್ನ ತಿಳಿದುಕೊಂಡು, ಪ್ರಾಣಿಗಳಿಗೆಲ್ಲ ಅವಕಾಶ ಇಲ್ಲ, ನಮ್ಗೆ ಭಗವಂತ ಏನ್ ಕೊಟ್ಟಿದ್ದಾನೆ, ವಿವೇಕವನ್ನ ಕೊಟ್ಟಿದ್ದಾನೆ. ಆ ವಿವೇಕದಿಂದ ಏನ್ ಮಾಡ್ಬೇಕು, ಈ ಪ್ರಕೃತಿ ಗುಣಗಳಿಂದ ಮೀರಿ ಹೋಗ್ಬೇಕು. ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡೋ ಕೆಲಸದಲ್ಲಿ ಇದ್ದಾನೆ. ಆ ಮಾನವನಿಗೆ ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ ಅನ್ನ ಇಟ್ಟಿದ್ದಾನೆ. ಏನು ಅಂತಂದ್ರೆ ಅದು ಜ್ಞಾನ, ವಿವೇಕ. ಅದರಿಂದ ನಾವೇನು ಹೊರಗಡೆ ಬರಬಹುದು. ರಜಸ್ತಂ ಸತ್ವಂ ರಜಸ್ತಂ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ವ್ಯಯಂ.
ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಭಾವವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಹೌದು, ಭಗವಂತ ಸೃಷ್ಟಿ ಮಾಡಿರುವಂತಹ ಒಂದು ಏನ್ ಹೇಳ್ತಾರೆ ಫೀಲ್ಡ್ ಅಲ್ಲಿ ನಮ್ಗೊಂದು ಹಗ್ಗ ಕಟ್ಟಿದ್ದಾನೆ. ಏನಂತಂದ್ರೆ ಒಂದಷ್ಟು ದೂರ ಹೋಗ್ಲಿಕ್ಕೆ ಹಗ್ಗ ಕಟ್ಟಿದ್ದಾನೆ, ಫ್ರೀಡಮ್ ಕೊಟ್ಟಿದ್ದಾನೆ. ಆದ್ರೆ ಹಗ್ಗವನ್ನಂತೂ ಕಟ್ಟಿದ್ದಾನೆ. ಅಂದ್ರೆ ಎಷ್ಟು ದೂರ ಆದ್ರೂ ಹೋದ್ರೆ ಆ ಹಗ್ಗ ಎಷ್ಟು ದೂರ ಇದೆ ಅಲ್ಲಿವರೆಗೂ ಹೋಗ್ಬೋದು, ಫ್ರೀಡಮ್ ಇದೆ. ಆದ್ರೆ ಹಗ್ಗ ಮುಗ್ದೋದ್ಮೇಲೆ ನಮ್ಗೆ ಒಂದು ಕಂಟ್ರೋಲ್ ಇಟ್ಟಿದ್ದಾನೆ. ಅಂದ್ರೆ ಹಾಗೆ ಅವನ ಫೀಲ್ಡ್ ಅಲ್ಲಿ ಈ ಐಹಿಕ ಪ್ರಕೃತಿಯ 3 ಗುಣಗಳಿವೆ. ಯಾವುದು? ಸತ್ವ, ರಜಸ್ಸು ಮತ್ತು ತಮಸ್ಸು. ಈ ನಿತ್ಯವಾದ ಜೀವಿ ಪ್ರಕೃತಿಯೊಂದಿಗೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಹಾಕ್ತಾನೆ. ಆ ಬಂಧನವನ್ನ ಆ ಬಂಧನಕ್ಕೆ ಒಳಗಾದವನು ಏನ್ ಮಾಡ್ತಾನೆ, ಈ ಕಟ್ಟಿರೋದನ್ನ ಮರ್ತು ಬಿಟ್ಟಿದ್ದಾನೆ. ನಾನೇ ಒಡೆಯ ಅನ್ನೋಂಥದ್ರಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ಸ್ವಿಮ್ ಮಾಡ್ತಾ ಇದ್ದಾನೆ. ನಾನೇ ಒಡೆಯ, ನಾನು ಎಲ್ಲವನ್ನು ಮಾಡ್ತೀನಿ ಅನ್ನೋಂಥ ರೀತಿಯಲ್ಲಿ ಸ್ವಿಮ್ ಮಾಡ್ತಾ ಇದ್ದಾನೆ. ಇದನ್ನ ನನಗೆ ಭಗವಂತ ಒಂದು ಕಂಟ್ರೋಲ್ ಇಟ್ಟಿದ್ದಾನೆ ಅಂತ ಜ್ಞಾನ ಗೊತ್ತಾಗೋದು ಯಾವಾಗ ಅಂತಂದ್ರೆ, ನಾವ್ ಯಾವಾಗ ಸಾಧು ಸಂತರ ಒಂದು ಸಹವಾಸವನ್ನ ಮಾಡ್ತೀವಿ. ಓ, ನನಗೂ ಒಂದು ಕಂಟ್ರೋಲ್ ಇದೆ, ನನ್ನ ಒಂದು ಮಿತಿ ಇದೆ ಅನ್ನೋದು ನಮ್ಗೆ ಅರ್ಥವಾಗುತ್ತೆ. ಈ ಮನಸ್ಸು ಅನ್ನೋದು ಯಾವ ರೀತಿ ಅಂತಂದ್ರೆ, ನಾನು ಈ ಕಡೆ ಹೋಗ್ಲಾ, ಆ ಕಡೆ ಹೋಗ್ಲಾ, ಆ ಕಡೆ ಹೋಗ್ಲಾ ಅಂತ 3 ರೀತಿಯಾದಂತಹ ಗುಣಗಳು ಮನುಷ್ಯನ ಮೇಲೆ ದಾಳಿ ಮಾಡ್ತಾನೇ ಇರುತ್ತೆ. ಯಾವಾಗ ನಾವು ಈ ಮನಸ್ಸನ್ನ ಕಂಟ್ರೋಲ್, ಮನಸ್ಸನ್ನುವಂಥದ್ದು ಅದು ಸ್ನೇಹಿತನೂ ಆಗಬಹುದು ಅಥವಾ ಶತ್ರು ಕೂಡ ಆಗಬಹುದು. ನಾವು ಅದನ್ನ ಹೇಗೆ ತಯಾರಿ ಮಾಡಿದ್ರೆ ಅದು ನಮ್ಮನ್ನ ಹಾಗೆ ಕರೆದುಕೊಂಡು ಹೋಗುತ್ತೆ. ಒಂದು ಕಲ್ಲು ಬೆಟ್ಟದಿಂದ ಅದ್ ಬೀಳ್ತಾ ಇರ್ಬೇಕಾದ್ರೆ ಅದರ ಒಂದು ವೇಗ ಕಡಿಮೆ ಇರುತ್ತೆ. ಆದ್ರೆ ಅದು ಕೆಳಗ್ ಬರ್ತಾ ಇದ್ದಂಗೆ ಏನಾಗುತ್ತೆ, ಅದರ ವೇಗ ತುಂಬಾ ವೇಗ ಆಗ್ಬಿಡುತ್ತೆ. ಅಂದ್ರೆ ಅದಷ್ಟು ಬೇಗ ಕೆಳಗಡೆ ಬರ್ಲಿಕ್ಕೆ ಶುರುವಾಗುತ್ತೆ. ಆ ಕಲ್ಲು ಮೂವ್ ಆಗ್ತಾ ಇದನ್ನ ಕೈ ಹಾಕಿ ಹಿಡ್ಕೊಂಡ್ಬಿಟ್ಟಾಗ ನಾವೇನಾಗುತ್ತೆ, ಅದೇನಾಗುತ್ತೆ, ಸ್ಟಾಪ್ ಆಗುತ್ತೆ. ಹಾಗೆ ಮನಸ್ಸು ಯಾವುದೋ ಒಂದು ವಿಚಾರದಲ್ಲಿ ತೊಡಗಿ ಅದೇನೋ ಹೋಗ್ತಾ ಇದೆ ಅಂತಂದಾಗ ನಾವು ವಿವೇಕದಿಂದ ಯೋಚನೆ ಮಾಡ್ಬೇಕು, ಇದನ್ನ ಮನಸ್ಸನ್ನ ಬಿಡಬಾರ್ದು ಅಂತ ಹೇಳಿ ಅದನ್ನ ಹಿಡಿದಾಗ ಹೇಗೆ ಕಲ್ಲು ಸ್ಟಾಪ್ ಆಗುತ್ತೆ, ನಮ್ಮ ಮನಸ್ಸು ಕೂಡ ಹಾಗೆ ಸ್ಟಾಪ್ ಆಗುತ್ತೆ. ಆ ಮನಸ್ಸಿಗೆ ನಾವೇನ್ ಮಾಡ್ಬೇಕು, ತರಬೇತಿಯನ್ನ ಕೊಡ್ಬೇಕು. ವ್ಯವಸಾಯಾತ್ಮಿಕ ಬುದ್ಧಿ ರೇಖೆ ಹಾಕುರು ನಂದನ. ನೀನು ವ್ಯವಸಾಯ, ಆ ಒಂದು ಬುದ್ಧಿಗೆ ವ್ಯವಸಾಯನ ಮಾಡಿ ಒಂದು ಒಳ್ಳೆಯ ಒಂದು ಕೃಷಿಯನ್ನ ಮಾಡಿದ್ರೆ ಆ ಭೂಮಿಯಲ್ಲಿ ಒಳ್ಳೆ ಫಲ ಬರೋ ಹಾಗೆ ನಿನ್ನಲ್ಲೂ ಕೂಡ ಒಳ್ಳೆಯ ಫಲ ಅಂದ್ರೆ ಭಕ್ತಿಯನ್ನ ನೀನು ಭಕ್ತಿಯನ್ನ ಬೆಳೆಸ್ಕೋಬಹುದು ಅಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಗುಣಾನೇತಾನ ತಿತ್ಯತ್ರಿಂದೇಹಿ ದೇಹ ಸಮಗ್ಭವಾನ್ ಜನ್ಮ ಮೃತ್ಯು ಜರ ದುಃಖೈರ್ ವಿಮುಕ್ತೋ ಅಮೃತಂ ಅಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಹೌದು, ಸಾಧ್ಯ ಇದೆ ಇದೆಲ್ಲ ಈ ಜನ್ಮದಲ್ಲಿ ಮಾಡ್ಲಿಕ್ಕೆ ಅಂತಾರೆ. ಖಂಡಿತವಾಗ್ಲೂ ಸಾಧ್ಯ ಇದೆ. ಅದಕ್ಕೆ ಭಗವಂತ ಹೇಳುವಂಥದ್ದು ಯಾರು, ಪ್ರಹ್ಲಾದ್ ಮಹಾರಾಜನಿಗೆ ಹೇಳುವಂಥದ್ದು, ನೀನು ನನಗೆ ತುಂಬಾ ಒಂದು ಸಂತೋಷವನ್ನ ಪಡಿಸಿದ್ಯಾ, ನಿನ್ನಿಂದ ನಾನು ಪ್ರಸನ್ನನಾಗಿದ್ದೀನಿ, ನೀನೇನಾದ್ರೂ ಕೇಳ್ಕೊ ಅಂದಾಗ, ನಿನ್ನೊಟ್ಟಿಗೆ ನಾನೇನ್ ಬಿಸ್ನೆಸ್ ಮಾಡಿಲ್ಲ ಭಗವಂತ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ. ಆದ್ರೆ ಹೇಳುವಂಥದ್ದು ಭಗವಂತ, ಇಲ್ಲ ನಾನು ತುಂಬಾ ಸಂತೋಷವಾಗಿದ್ದೇನೆ, ಪ್ರಸನ್ನನಾಗಿದ್ದೇನೆ ನಿನ್ನ ಒಂದು ಭಕ್ತಿಯಿಂದ, ನೀನೇನಾದ್ರೂ ಕೇಳ್ಕೊಂತಾಗ ಪ್ರಹ್ಲಾದ್ ಹೇಳುವಂಥದ್ದು, ನನ್ನ ತಂದೆ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ, ನಾನೇನಾದ್ರೂ ಭಕ್ತಿ ಮಾಡಿದ್ದೀನಿ ಅಂತ ಅನ್ಕೊಂಡಾದ್ರೆ ನನ್ನ ತಂದೆಗೆ ಯಾವುದೇ ಒಂದು ಹಾನಿ ಮಾಡ್ಬೇಡ ಅಂತಂದಾಗ, ಅಯ್ಯೋ ನಿನ್ನ ತಂದೆಗೆ ಏನಪ್ಪಾ, ನಿನ್ನ ಒಂದು ಇಡೀ ಕುಟುಂಬದ ಹಿಂದಿನ ಒಂದು 21 ಜನ್ಮ ತಲೆಮಾರುಗಳು, ಇನ್ನು ಮುಂದೆ ಬರುವಂತಹ 21 ತಲೆಮಾರುಗಳಿಗೂ ಕೂಡ ಮುಕ್ತಿಯನ್ನ ಕೊಡ್ತಿದ್ದೀನಿ. ಅಂದ್ರೆ ಒಬ್ಬರು ಭಕ್ತಿಯನ್ನ ಮಾಡಿದ್ರೆ ಇಡೀ ಒಂದು ಕುಟುಂಬದ 21 ಜನರೇಷನ್ ಮುಂದೆ, 21 ಜನರೇಷನ್ ಹಿಂದೆ ಎಲ್ಲರಿಗೂ ಮುಕ್ತಿಯನ್ನ ಕೊಡೋದಾದ್ರೆ ನಾವ್ ಯಾಕೆ ಪ್ರಯತ್ನವನ್ನ ಪಡಬಾರ್ದು? ಇದೇ ಜನ್ಮದಲ್ಲಿ ಆ ಸಾಕ್ಷಾತ್ಕಾರವನ್ನ ಯಾಕೆ ಪಡ್ಕೋಬೇಕು ಅನ್ನೋಂಥದ್ದು ನಾವು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಖಂಡಿತ ಆಗತ್ತೆ ಅಂತ ಭಗವಂತನೇ ಹೇಳ್ತಾ ಇರ್ಬೇಕಾದ್ರೆ ಆ ಪ್ರಯತ್ನವನ್ನ ನಾವ್ ಯಾಕೆ ಮಾಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ಈ ಗುಣತ್ರಯಗಳಿಂದ ನಾವು ಯಾವ ಗುಣದಲ್ಲಿ ಇದೀವಿ ಅನ್ನೋದನ್ನ ನಾವು ಆಲ್ರೆಡಿ ಕಲ್ತಿದೀವಿ. ಈ ಗುಣದಿಂದ ನಾವೇನ್ ಮಾಡ್ಬೇಕು, ಉನ್ನತಿಯ ಗುಣಕ್ಕೆ ಉನ್ನತಿಯಾದಂತಹ ಶುದ್ಧ ಸತ್ವ ಗುಣಕ್ಕೆ ಹೋಗುವಂತಹ ಪ್ರಯತ್ನವನ್ನ ನಾವು ಮಾಡ್ಕೋಬೇಕು. ಅದನ್ನ ಪ್ಯೂರ್ ಲೈಫ್ ಅಂತ ಹೇಳ್ತಾರಲ್ಲ, ಆ ಒಂದು ಪ್ಯೂರ್ ಲೈಫ್ ಅನ್ನ ಈ ಜನ್ಮದಲ್ಲೇ ಮಾಡ್ಕೊಳ್ಳುವಂತಹ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಳಲಿಕ್ಕೆ ಪ್ರಭುಪಾದರು ಕೊಟ್ಟಿದ್ದಂತಹ ಅತಿ ಸರಳ ಸುಲಭವಾದಂತಹ ಒಂದು ತತ್ವಗಳನ್ನ ನಾವು ಅನುಸರಿಸಿದ್ರೆ ಸಾಕು, ಆ ಭಗವಂತನ ಒಂದು ಕೃಪೆ ಖಂಡಿತವಾಗ್ಲೂ ನಮಗೆ ಆಗಿ ಖಂಡಿತ ನಾವು ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತೇವೆ. ಇನ್ನು 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಪುರುಷೋತ್ತಮ ಯುಗದಲ್ಲಿ ನಮ್ಗೆ ಈಗಾಗ್ಲೇ ಗೊತ್ತಾಗಿರೋ ಹಂಗೆ ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು, 2 ಜಗತ್ತುಗಳನ್ನ ಭಗವಂತನೇ ಪಾಲನೆಯನ್ನ ಮಾಡುವಂಥದ್ದು. ಭಗವಂತನ ಸೃಷ್ಟಿಯಲ್ಲಿ 2 ಇದೆ.
ಆದ್ರೆ ಒರಿಜಿನಲ್ ಯಾವ್ದು, ಡೂಪ್ಲಿಕೇಟ್ ಯಾವ್ದು ಅಂತ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಈಗ ಹೇಳುವಂತದ್ದು ಭಗವಂತ, ಊರ್ಧ್ವ ಮೂಲಂ ಮಹದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳ ಮೇಲಿರುವ ಮತ್ತು ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹೌದು, ಭಗವಂತ ಹೇಳುವಂತದ್ದು ಈ ಒಂದು ಭೌತಿಕ ಜಗತ್ತು ಆಧ್ಯಾತ್ಮಿಕದ ಜಗತ್ತಿನ ಒಂದು ಆಲದ ಮರದ ನೆರಳು, ಹೇಗೆ ನದಿಯ ದಡದಲ್ಲಿ ಇರುವಂತಹ ಆಲದ ಮರದ ಒಂದು ನೆರಳು ನೀರಿನ ಮೇಲೆ ಬೀಳುತ್ತಲ್ಲ, ಆ ನೀರಿನ ಮೇಲೆ ನೋಡುವಂತಹ ಆಲದ ಮರದ ನೆರಳನ್ನ ಕಂಡು ನಾವೇನ್ ಅನ್ಕೊಳ್ತಾ ಇದ್ವಿ, ಇದೇ ಸತ್ಯ ಅಂತ ಅನ್ಕೊಳ್ತಾ ಇದ್ವಿ. ಅದು ಸತ್ಯ ಅಲ್ಲ. ಯಾಕೆಂದ್ರೆ ಇದು ಡೂಪ್ಲಿಕೇಟ್. ಒರಿಜಿನಲ್ ಒಂದಿದೆ, ಅದರ ಒಂದು ಡೂಪ್ಲಿಕೇಟ್ ಈ ಭೌತಿಕ ಜಗತ್ತು. ಇಲ್ಲಿ ಶಾಶ್ವತವಾದ ಒಂದು ನಾವು ಸುಖವನ್ನ ಹುಡುಕ್ಲಿಕ್ಕೆ ನಾವಿಲ್ಲಿ ಪ್ರಯತ್ನವನ್ನ ಪಡ್ತಾ ಇದೀವಿ. ಆದ್ರೆ ಇದು ಯಾವತ್ತು ಶಾಶ್ವತವಲ್ಲ, ತಾತ್ಕಾಲಿಕವಾದದ್ದು. ಇದು ಅಶಾಶ್ವತವಾದದ್ದು. ಅಂದ್ರೆ ಶಾಶ್ವತವಾದದ್ದು ಇದೆ, ಅಶಾಶ್ವತದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದು ಸಂತೋಷವನ್ನ ಹುಡುಕ್ತಾ ಇದೀವಿ, ಶಾಶ್ವತವಾದ ಪರಿಹಾರವನ್ನ ಹುಡುಕ್ತಾ ಇದೀವಿ. ಇದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆಲದ ಮರ ಅದ ಹೇಗಾಗಿದೆ ಅಂದ್ರೆ, ಬೇರುಗಳ ಮೇಲಿರುವ ರೆಂಬೆ ಕೊಂಬೆಗಳು ಕೆಳಗಿರುವಂತಹ ಒಂದು ಈ ಅವಿನಾಶಿಯಾದ ಅಶ್ವತ್ಥ ವೃಕ್ಷ, ಅದರ ಎಲೆಗಳಲ್ಲಿ ಏನಿದೆ ಅಂತಂದ್ರೆ ಭಗವಂತನನ್ನೇ ಸೂಚಿಸುವಂತಹ ಅದು ಏನಾಗಿದೆ ಅಂತಂದ್ರೆ ವೇದಗಳಾಗಿದೆ. ಅದರಲ್ಲಿ ಇರುವಂತಹ ಎಲೆಗಳೆಲ್ಲ ವೇದಗಳು ಏನ್ ಸೂಚಿಸುತ್ತೆ, ಭಗವಂತನನ್ನೇ ಸೂಚಿಸುವಂತದ್ದು. ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು ಪಿಕ್ಚರ್ ಅಲ್ಲಿ ಇದನ್ನ ನಾನು ಆಗಲೇ ವಿವರಣೆಯನ್ನು ಕೊಟ್ಟಿದ್ದೇನೆ. ಹಂತ ಹಂತವಾಗಿ ದೇವತೆಗಳು, ಬ್ರಹ್ಮನದ್ದು ಒಂದು ಉನ್ನತವಾದಂತಹ ಪದವಿ. ಬ್ರಹ್ಮನಿಗೂ ಕೂಡ ಸಾವಿದೆ, ಬ್ರಹ್ಮನಿಗೂ ಕೂಡ ಕೊನೆ ಇದೆ. ಬ್ರಹ್ಮನದ್ದು ಏನಂದ್ರೆ ಸೃಷ್ಟಿಯಲ್ಲಿ ಅದು ಉನ್ನತವಾದ ಮಟ್ಟ, ಪೊಸಿಷನ್ ಅಂತ ಹೇಳ್ಬೋದು. ಅಲ್ಲಿ ದೇವತೆಗಳಿರಬಹುದು, ನಂತರ ಗಂಧರ್ವರಿರಬಹುದು, ನಂತರ 4 ರೀತಿಯಾದಂತಹ ವರ್ಣಗಳಿರಬಹುದು, ನಂತರ ಪ್ರಾಣಿಗಳಿರ್ಬಹುದು, ಮತ್ತೆ ಸರೀಸೃಪಗಳಿರ್ಬಹುದು. ಹೀಗೆ ಒಂದೊಂದು ಹಂತವಾಗಿ ಬಂದ್ರೆ ಕೆಳಗಡೆ ಬಂದಾಗ ಪ್ರಾಣಿ ಹಂತ. ಅಂದ್ರೆ ಇದು ಏನಾಗಿದೆ ಅಂತಂದ್ರೆ ಒಂದು ಆಧ್ಯಾತ್ಮಿಕ ಜಗತ್ತಿನ ಒಂದು ಶ್ಯಾಡೋ, ನೆರಳು ಆಗಿದೆ. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದೇರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಕಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇಮಂ ಚಾತ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಆಸ್ತಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯು ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಆನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಹೌದು, ಇಲ್ಲಿ ಭಗವಂತ ಹೇಳುವಂತದ್ದು, ಇಲ್ಲಿ ನಿಜವಾದದ್ದನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಅಸ್ಥಿವಾರಗಳು ಏನು, ಟೊಂಬೆಗಳೆಲ್ಲ ಏನಿಲ್ಲ ಇದೆಯಲ್ಲ, ಅದ್ರ ಒಂದು ಕುಡಿಗಳಿದೆಯಲ್ಲ, ಅವೆಲ್ಲ ಏನಾಗುತ್ತೆ, ಕಾಮ ಕ್ರೋಧಗಳು, ಇವೆಲ್ಲ ಆಸೆಗಳನ್ನ ಹುಟ್ಟಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತದ್ದು ಇವೆಲ್ಲ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕು, ಅನಾಸಕ್ತಿ ಶಸ್ತ್ರದಿಂದ ಕಡಿಬೇಕು. ಇನ್ಯಾವುದರಿಂದ ಕಡಿಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಅಸ್ತ್ರದಿಂದ ಕಡಿಲಿಕ್ಕೆ ಸಾಧ್ಯ. ಅಂದ್ರೆ ಅನಾಸಕ್ತಿ ಅನ್ನುವಂಥದ್ದು ಹೇಗೆ ವೈರಾಗ್ಯವಾಗಿ, ಅಭಾವ ವೈರಾಗ್ಯ ಅಲ್ಲ, ನಿಜವಾದ ತಿಳ್ಕೊಂಡು ನಾವು ಅದನ್ನ ಆ ಒಂದು ಮರವನ್ನ ಕಡಿಬೇಕೆ ಹೊರತು ಅಭಾವ ವೈರಾಗ್ಯ. ಈಗ ಕ್ಲಾಸಲ್ಲಿ ಕೇಳಿದ್ದೇನೆ, ಇದೆಲ್ಲ ಸುಳ್ಳು ಅಂತ, ಈಗ ನಾನು ಇದನ್ನ ಬಿಡ್ತೀನಿ ಅಂದ್ರೆ ಗುಣಗಳು ನಮ್ಮನ್ನ ಬಿಡೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಅನಾಸಕ್ತಿಯ ಶಸ್ತ್ರದಿಂದ ಇದನ್ನ ಏನ್ ಮಾಡ್ಬೇಕು, ದೃಢವಾದ ಬೇರಿರುವ ಈ ಮರವನ್ನ ಕಡಿದು ಹಾಕಬೇಕು. ನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದ್ರೆ, ಯಾವ ಸ್ಥಳಕ್ಕೆ ಹೋಗ್ಬೇಕಾಗಿರೋದು, ಭಗವಂತನಿರುವಂತಹ ಗೋಲೋಕಕ್ಕೆ ಹೋಗ್ಬೇಕಿರುವಂತದ್ದು. ಅಲ್ಲಿ ಹೋದ್ರೆ ನಾವು ಮತ್ತೆ ಈ ಒಂದು ಸ್ಥಳಕ್ಕೆ ಬರಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಇನ್ನೊಂದು ದೇಶಕ್ಕೆ ನಾವು ಹೋಗ್ಬೇಕಂದ್ರೆ ನಮ್ಗೆ ವೀಸಾ ಕಾರ್ಡ್ ಬೇಕು, ಅಲ್ಲಿ ಇರುವಂತಹ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿಬೇಕು. ಅದಕ್ಕೆ ಪೂರಕವಾಗಿ ನಾವೆಲ್ಲ ತಯಾರಿಯನ್ನ ಮಾಡ್ಕೋಬೇಕು. ಇನ್ನ ಭಗವದ್ಧಾಮಕ್ಕೆ ಹೋಗಿ ನಾವೇನ್ ಮಾಡ್ತೇವೆ, ಅಲ್ಲಿ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ಒಂದು ವ್ಯವಸ್ಥೆಯನ್ನ ನಾವ್ ಇಲ್ಲೇ ಮಾಡ್ಕೋಬೇಕು. ಹಾಗಾಗಿ ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಿಕ್ಕೆ ಬೇಕಾಗಿರುವಂತದನ್ನ ನಾವ್ ಇಲ್ಲಿದ್ದೇ ಕಲಿಬೇಕು, ಇಲ್ಲಿದ್ದು ಮಾಡ್ಬೇಕು. ಹಾಗಾಗಿ ಆ ಕಲಿಕೆಯನ್ನ ಯಾವ ರೀತಿ ಮಾಡ್ಬೇಕು, ಭಕ್ತಿಯಿಂದ ಮಾಡ್ಬೇಕು, ಶರಣಾಗತರಾಗ್ಬೇಕು. ಹೇಳುವಂತದ್ದು ಭಗವಂತನೇ, ದೇವೋತ್ತಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭ ಆಗ್ತಿದೆ. ಯಾಕಂದ್ರೆ ಭಗವಂತನಿಗೆ ಮುಂಚೆ ಯಾರು ಇರ್ಲಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಅವನಿಗೆ ಶರಣಾಗತನಾದ್ರೆ ಆ ಒಂದು
ಅನಾಸಕ್ತಿಯ ಶಸ್ತ್ರದಿಂದ ಇದನ್ನ ಏನು ಆಸೆಗಳನ್ನೆಲ್ಲ ತಡೆದ್ರೆ ಖಂಡಿತವಾಗ್ಲು ಆ ಧಾಮಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇನ್ನು ಮುಂದುವರೆದು ಹೇಳುವಂತದ್ದು, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಃ ಪಚನ್ಯಾಮ್ಯಂ ಚತುರ್ವಿಧಂ. ಎಲ್ಲಾ ಜೀವಿಗಳ ದೇಹಗಳ ಜಠರಾಗ್ನಿನ ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ನಾವು ಈಗಾಗ್ಲೇ ತಿಳ್ಕೊಂಡಿದೀವಿ 4 ರೀತಿಯಾದಂತಹ ಆಹಾರಗಳು ಹೇಗಿರುತ್ತೆ. ಮನುಷ್ಯ ಒಳ್ಳೆ ಒಳ್ಳೆ ಊಟವನ್ನ ಮಾಡ್ಬೋದು, ಹೌದು. ಹಾಗಾದ್ರೆ ಆ ಒಳ್ಳೆ ಊಟವನ್ನ ಯಾರು ಜೀರ್ಣ ಮಾಡುವಂತದ್ದು? ದೇಹದಲ್ಲಿ ಅಗ್ನಿ ಇರ್ಬೇಕು. ಆ ಶಾಖ ಇದ್ದಾಗ ಮಾತ್ರ ಅದೇನಾಗುತ್ತೆ, ನಮ್ಗೆ ಬೇಕಾಗಿರುವಂತದನ್ನ ಇಟ್ಕೊಳ್ಳುತ್ತೆ, ಬೇಡದೇ ಇರೋದನ್ನ ಬಿಡುತ್ತೆ, ಹೊರಗಡೆ ಹಾಕುತ್ತೆ ಅಲ್ವಾ. ಹಾಗೆ ನಮಗೆ ಬೇಡದೇ ಇರುವಂತದ್ದು, ಒಳಸಿರಂತ ಕೊಳ್ತಿರುವಂತದ್ದು ಎಲ್ಲ ನಾವು ಹೊರಗಡೆ ಹಾಕ್ತಿವಿ. ಹಾಗಾದ್ರೆ ಅಲ್ಲಿ ನಾಯಿಗಳು ತಿಂತವೆ, ಬೇರೆ ಪ್ರಾಣಿ ಪಕ್ಷಿಗಳು ತಿಂತವೆ. ಹಾಗಾದ್ರೆ ಅವರ ಜಠರಾಗ್ನಿಯಲ್ಲಿ ಇರುವಂತದ್ದು ಅಲ್ಲೂ ಕೂಡ ಭಗವಂತನೇ ಇರುವಂತದ್ದು. ಅಂದ್ರೆ ಎಲ್ಲದಕ್ಕೂ ಸರ್ವ ಕಾರಣಂ ಅವನಾಗಿದ್ದಾನೆ. ಎಲ್ಲಾ ಒಂದು ಸೃಷ್ಟಿಯಲ್ಲಿ ಏನೆಲ್ಲ ನಡೀತಾ ಇದೆ ಅದು ಅವನ ಒಂದು ಅಸ್ತಿತ್ವದ ಒಂದು ನೇತೃತ್ವದ ಮೇಲೆ ನಡೀತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಜ್ಞಾನವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು. ಸೂರ್ಯರು ಚಂದ್ರ ಏನಕ್ಕೆ ಬರ್ತಾರೆ ಅಂತಂದ್ರೆ ನಮ್ಗೆ ಬೆಳಕನ್ನು ಕೊಡ್ಲಿಕ್ಕೆ. ಬೆಳಕನ್ನು ಕೊಟ್ಟು ನಾವು ದಿನನಿತ್ಯದಲ್ಲಿ ಏನೆಲ್ಲ ನಡಿಬೇಕು ಅದನ್ನೆಲ್ಲ ನಡೆಸುವಂಥದ್ದು. ನಾವು ತಿನ್ನುವಂತ ಆಹಾರ ಹೇಗೆ ಅದಕ್ಕೆ ರುಚಿ ಬರುತ್ತದೆ, ಚಂದ್ರನ ಬೆಳದಿಂಗಳಿಂದ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು. ಪ್ರತಿಯೊಂದು ಭಗವಂತನ ನೇತೃತ್ವದಲ್ಲಿಯೇ ನಡೀತಾ ಇದೆ. ಯಾವುದು ಕಾಲಕ್ಕೂ ನಿಂತಿಲ್ಲ. ಚಂದ್ರ ಬರೋದು ಬೆಳಗ್ಗೆ ತಡವಾಗತ್ತಾ, ಅವ್ನು ಕರೆಕ್ಟ್ ಟೈಮ್ಗೆ ಬರ್ತಾನೆ. ಸೂರ್ಯ ಬರೋದು ಲೇಟ್ ಆಗತ್ತಾ? ಇಲ್ಲ, ಸೂರ್ಯ ಕರೆಕ್ಟ್ ಟೈಮ್ಗೆ ಬರ್ತಾನೆ. ಚಂದ್ರ ಬರೋದು ಲೇಟ್ ಆಗತ್ತಾ? ಚಂದ್ರ ಕರೆಕ್ಟ್ ಟೈಮ್ಗೆ ಬರ್ತಾ ಇದ್ದಾನೆ. ಪ್ರಕೃತಿಯಲ್ಲಿ ಏನೆಲ್ಲ ಯಾವಾಗ ನಡಿಬೇಕು ಅದೆಲ್ಲ ನಡೀತಾ ಇದೆ, ಭಗವಂತನ ನಡೆಸಿದೆ. ಆದ್ರೆ ಮನುಷ್ಯನಾದವನು ಮಾತ್ರ ತಡ ಮಾಡ್ತಾ ಇದ್ದಾನೆ. ಭಗವಂತನ ಹತ್ರ ಹೋಗಿ ಅವನಿಗೆ ನಿಜವಾಗ್ಲೂ ಕೃತಜ್ಞತೆಯನ್ನ ಕೇಳ್ಕೊಳ್ಳುವಂತ ಪರಿಸ್ಥಿತಿಗೆ ಹೇಳಿದ್ರು ಕೂಡ ನಮ್ಮ ಮನಸ್ಸು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಈ ಪ್ರಕೃತಿಯ ತ್ರಿಗುಣಗಳಿಂದ ಮನಸ್ಸು ಅಷ್ಟು ಏನಾಗ್ಬಿಟ್ಟಿದೆ, ಕಾರ್ಪಣ್ಯದ ದೋಷ ಅಂದ್ರೆ ಕೃಪಣತೆ ಆಗ್ಬಿಟ್ಟಿದೆ. ಇಲ್ಲ, ನಾನು ನನ್ನದು, ನನ್ನ ಇಚ್ಛೆಗಳು, ನನ್ನ ಆಸೆಗಳನ್ನ ನಾನು ಬಿಟ್ಕೊಳ್ಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನಿಜವಾದ ಜ್ಞಾನವನ್ನ ತಿಳಿದುಕೊಂಡು ಆ ಭಗವಂತನಿಗೆ ಆಗಬೇಕು ನಾವು. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ದಯವಿಟ್ಟು ಯಾರದು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನ ಮಹಪೋಹನಂಚ ವೇದೈಶ್ಚ ಸರ್ವೈರಹಮೇವ ವಿದ್ಯೋ ವೇದಾಂತ ಕೃತ್ಯೇತ ವಿದೇಹ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನೇ. ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನೇ. ಭಗವಂತ ಹೇಳುವಂತದ್ದು ಎಲ್ಲವನ್ನು ನಾನೇ ಕೊಡ್ತೀನಿ. ಏನು, ಈ ಜನ್ಮದಲ್ಲಿ ಇದ್ದಂತಹ ಒಂದು ನೆನಪು ಮುಂದಿನ ಜನ್ಮಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ತಾತ್ಕಾಲಿಕವಾಗಿರುವಂತದ್ದು. ಈಗಿರುವ ಅಪ್ಪ ಅಮ್ಮ, ಈಗಿರುವಂತ ಗಂಡ ಮಕ್ಕಳು, ಈಗಿರುವಂತ ಸಂಬಂಧಿಕರು ಎಲ್ಲರೂ ಇನ್ನೊಂದು ಸತಿ ಬಂದಾಗ ನಮ್ಗೆ ಅಲ್ಲಿರೋದಿಲ್ಲ. ಅಲ್ಲಿ ಋಣ ತೀರದ ಮೇಲೆ ಬೇರೆಯಲ್ಲಿ ಯಾರೋ ಮಗಳಾಗಿ ಹುಡ್ತೀವಿ, ಯಾರೋ ಮಗನಾಗಿ ಹುಡ್ತೀವಿ, ಅಲ್ಲೂ ಬೇರೆ ರೀತಿಯಾಗಿ ಮಾಡ್ತೀವಿ. ಅಲ್ಲಿ ಹಿಂದಿನ ಜನ್ಮದ್ದು ಏನೋ ನೆನಪಿರಲ್ಲ, ಒಂದೇ ಒಂದು ನೆನಪಿರುತ್ತೆ. ಅದ್ ಏನಂತಂದ್ರೆ ಭಕ್ತಿ ಮಾತ್ರ. ಯಾರು ಈ ಒಂದು ಭೌತಿಕ ಜಗತ್ತಿಗೆ ಅತಿಯಾಗಿ ಅಂಟುಕೊಳ್ದೆ ಇರ್ತಾರಲ್ಲ, ಅವ್ರಿಗೆ ಏನಾಗುತ್ತೆ, ಆ ಭಗವಂತನ ಬಗ್ಗೆ ಮಾಡಿರುವಂತಹ ಒಂದು ಭಕ್ತಿ ಏನಾಗುತ್ತೆ, ಅತಿ ಬೇಗ ಅವ್ರಿಗೆ ನೆನಪಾಗುತ್ತೆ. ಅದಕ್ಕೆ ಭಗವಂತ ಹೇಳುವಂತದ್ದು ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನೇ. ವೇದಗಳೇನ್ ಸೂಚಿಸುತ್ತೆ, ಭಗವಂತನೇ ಸೂಚಿಸುತ್ತೆ. ವೇದ ಅಂದ್ರೆ ಕರ್ತು ಯಾರು, ಅದ್ರ ಕರ್ತು ಯಾರು ಅಂತಂದ್ರೆ ಮೂಲ ಯಾರಂದ್ರೆ ಭಗವಂತನೇ ಆಗಿದ್ದಾನೆ. ವೇದಗಳನ್ನು ತಿಳಿದವನು ನಾನೇ ಅಂತ ಭಗವಂತ ಹೇಳುವಂತದ್ದು. ಇನ್ನ ಪಾಪರಹಿತ ಇಲ್ಲಿ ಏನಿದೆ, ಓಕೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇಮಂ ಮುಕ್ತಂ ಮಯಾ ನಘ ಏತಾದ್ ಬುದ್ಧ್ಯ ಬುದ್ಧಿಮಾನ್ ಸತ್ ಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಇಲ್ಲಿ ವೇದಾಂತ ಸೂತ್ರದ ಒಂದು ಸಾರಾಂಶವೇ ಇದು ಅಂತ ಹೇಳಬಹುದು. ಏನಂತಂದ್ರೆ ಕ್ಷರರು ಇರ್ತಾರೆ, ಅಕ್ಷರರು ಇರ್ತಾರೆ. ಈ ಕ್ಷರರು ನಾಶವಾಗ್ತಾರೆ, ನಾವು ಬದ್ಧಾತ್ಮರು ನಾಶವಾಗ್ತೀವಿ. ಇನ್ನ ಅಕ್ಷರರು ಭಗವದ್ಧಾಮದಲ್ಲಿ ಇರುವಂತವ್ರು, ಇವರಿಬ್ಬರನ್ನು ಮೀರಿದಂತವನು ಯಾರು, ಭಗವಂತ. ಈ ರೀತಿಯಾದಂತಹ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಂಡ್ರೆ, ಇದು ರಹಸ್ಯವಾದ ಭಾಗ, ವೇದಾಂತ ಸೂತ್ರದ ಒಂದು ರಹಸ್ಯ ಭಾಗ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವನೇನ್ ಮಾಡ್ತಾನೆ, ಬುದ್ಧಿವಂತನಾಗ್ತಾನೆ. ಬುದ್ಧಿವಂತನಾಗಿ ಏನ್ ಮಾಡ್ತಾನೆ, ನಾನು ಹೋಗ್ಬೇಕಾದ ಕಡೆಗೆ ಹೋಗ್ಲಿಕ್ಕೆ ಪ್ರಯಾಣವನ್ನ ಮಾಡ್ತಾನೆ. ಅಲ್ಲಿ ಈ ಒಂದು ಭೌತಿಕ ಜಗತ್ತಿನ ಹಾಗೆ
ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವ ಸೂರ್ಯ ಚಂದ್ರರು ಆ ಭಗವದ್ಧಾಮವನ್ನ ಬೆಳಗ್ಲಿಕ್ಕೆ ಇಲ್ಲ. ಅಲ್ಲಿ ಭಗವಂತನ ಪ್ರಭೆಯಿಂದನೇ ಎಲ್ಲೂ ಸೌಂದರ್ಯವಾದಂತಹ ಎಲ್ಲಾ ಒಂದು ಅನುಕೂಲಗಳು ಅಲ್ಲಿ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅಕ್ಷರರಿಗೆ ಅತೀತನಾಗಿರುವಂತಹ ವಿಭಿನ್ನವಾಗಿರುವಂತಹ ಭಗವಂತನನ್ನ ನಾವು ಶರಣ ಹೊಕ್ಕಬೇಕು. ಈ ರಹಸ್ಯ ಜ್ಞಾನವನ್ನ ತಿಳಿದುಕೊಂಡು ನಾವು ಇನ್ನು ಮುಂದೆ ಏನ್ ಮಾಡ್ಬೇಕು, ಆ ಜ್ಞಾನದ ಮೂಲಕ ಭಗವದ್ಧಾಮಕ್ಕೆ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು, ಪರಿಪೂರ್ಣತೆಯನ್ನ ಪಡಿಬೇಕು ಅಂತ 15ನೇ ಅಧ್ಯಾಯದಲ್ಲಿ ನಮ್ಗೆ ಹೇಳಿಸುತ್ತೆ. ಇನ್ನ 16ನೇ ಅಧ್ಯಾಯದಲ್ಲಿ ಏನಿದೆ, ದೈವಾಸುರ ಸಂಪದ್ ವಿಭಾಗ ಯೋಗ, ದೈವಿ ಹಾಗೂ ಆಸುರಿ ಸ್ವಭಾವಗಳು. ಈ 26 ಗುಣಗಳಿರುವಂತಹ ದೈವಿ ಗುಣಗಳನ್ನ 6 ಗುಣಗಳಿರುವಂತಹ ಒಂದು ಆಸುರಿ ಗುಣಗಳು ಹೇಗೆ ಸೋಲಿಸುತ್ತವೆ ಅನ್ನೋದನ್ನ ನಾವು 16ನೇ ಅಧ್ಯಾಯದಲ್ಲಿ ತಿಳಿದಿದ್ವಿ ಅಲ್ವಾ. ಇಲ್ಲಿ ಒಂದು ಸತಿ ಓದ್ಬಿಡೋಣ. ಪ್ರಭು ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ತಮಶ್ಚ ಯಜ್ಞಶ್ಚ ಸ್ವತ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಸ್ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವರೋ ಲುಪ್ತಂ ಆರ್ತವಂ ಹೀರ ಚಾಪಲಂ ತೇಜ ಕ್ಷಮ ಧೃತಿ ಶೌಚ ಮದ್ರೋಹೋ ನಾತಿಮಾನಿತಾಃ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶಜನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಧ್ಯಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವವರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಈ ಇಷ್ಟು 26 ಗುಣಗಳು ಯಾರಲ್ಲಿ ಇರುತ್ತೆ ಅವರು ದೈವಿ ಗುಣದವರು ಅಂತ ಹೇಳ್ತಾರೆ. ಆದ್ರೆ ನಮ್ಮನ್ನ ಯಾರು ಪ್ರಶ್ನೆ ಮಾಡಿದಾಗ ಪರಿಪೂರ್ಣತೆ ಆಗಿರುವಂತಹವರು, ನೀವು ನಿಮ್ಮಲ್ಲಿ ದೈವಿ ಗುಣಗಳು ಇರುವಂತವ್ರು, ನೀವು ದೈವಿ ಸ್ವಭಾವದವರೇ ಅಂದ್ರೆ ನಮ್ಗೆ ಹೇಳಿಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಆ 26 ಗುಣಗಳಲ್ಲಿ ನಾವು ಪರಿಪೂರ್ಣರಲ್ಲ. ಹಾಗಾದ್ರೆ ನೀವು ತುಂಬಾ ಕೆಟ್ಟವರ, ಹಾಗಾದ್ರೆ ನಿಮ್ಗೆ ಅಸುರಿ ಗುಣದಲ್ಲಿ ಇರುವಂತವರ ನೀವು ಅಂತ ಕೇಳಿದ್ರೆ ಹೌದಲ್ಲ, ನಾನು ಅಸುರಿ ಗುಣದಲ್ಲಿ ಇಲ್ಲ. ಹಾಗಾದ್ರೆ ಏನು ಅಂತಂದ್ರೆ ಎರಡೂ ಇದೆ ನನ್ನ ಹತ್ರ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದ್ರ ಪ್ರಮಾಣ ಬೇರೆ ಬೇರೆ ಇರಬಹುದು. ಗ್ರಾಫ್ ಒಂದು ರೀತಿಯಲ್ಲಿ ಒಂದರಲ್ಲಿ ಹೆಚ್ಚು, ಇನ್ನೊಂದ್ರಲ್ಲಿ ಕಡಿಮೆ, ಆದ್ರೆ ಇದ್ದೇ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ 6 ಗುಣಗಳನ್ನ ಜಯಿಸುವಂತಹ ಒಂದು ಕೆಲಸದಲ್ಲಿ ನಾವು ತೊಡಸ್ಕೋಬೇಕು. ಅದು ಹೇಗೆ? ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಮಶ್ಯಮೇವಚ ಅಜ್ಞಾನಂ ಚಾಪಿದ ಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಈ ಇಷ್ಟು ಗುಣಗಳು ಏನಾಗಿದೆ, ರಾಕ್ಷಸಿ ಗುಣಗಳು. ಈ ಗುಣಗಳು ಯಾರ ಹತ್ರ ಇರುತ್ತೆ ಹೆಚ್ಚಾಗಿದ್ರೆ ಅವರು ರಾಕ್ಷಸ ಗುಣವನ್ನ ಹೊಂದಿರ್ತಾರೆ. ಯಾರು? ರಾವಣ ಇರಬಹುದು, ಹಿರಣ್ಯಕಶಿಪು ಇರಬಹುದು. ಆಗೆಲ್ಲ ಆ ರಾಕ್ಷಸರನ್ನ ನೋಡ್ತಾ ಇದ್ವಿ. ಈಗೆಲ್ಲ ಮನುಷ್ಯರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ರಾವಣ, ಕಂಸಾಸುರ, ಕಂಸ, ಈ ಪ್ರತಿಯೊಬ್ಬರಲ್ಲೂ ಎಲ್ಲರಲ್ಲೂ ಇರ್ತಾರೆ. ಹಿರಣ್ಯಕಶಿಪು ಎಲ್ಲರಲ್ಲೂ ಇರ್ತಾರೆ. ಸಮಯ ಸಂದರ್ಭ ಬಂದಾಗ ಮಾತ್ರ ಅದು ಹೊರಗಡೆ ಆಗುತ್ತೆ ಅಲ್ವಾ. ಅಂದ್ರೆ ಅದನ್ನ ನಾವು ಮೀರಿ ನಿಲ್ಲಬೇಕು ಅಂತ ಭಗವಂತ ಹೇಳುವಂತದ್ದು. ತಸ್ಮಾತ್ ಶಸ್ತ್ರಂ ಪ್ರಮಾಣಂ ತೇ ಕಾರ್ಯಾವ ವಿಸ್ತೃತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತೋಮಿ ಹರ್ಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕಿರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಹೌದು, ಶಾಸ್ತ್ರಕ್ಕನುಗುಣವಾಗಿ. ಶಾಸ್ತ್ರಗಳನ್ನ ಸೃಷ್ಟಿ ಮಾಡಿದ್ಯಾರು? ಪರಿತ್ರಾಣಾಯ ಸಾಧುನಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ಆ ಧರ್ಮವನ್ನ ಮತ್ತೆ ನಾನು ಸ್ಥಾಪನೆ ಮಾಡ್ಲಿಕ್ಕೆ ಮತ್ತೆ ಮತ್ತೆ ನಾನು ಬರ್ತಾ ಇರ್ತೀನಿ. ಹಾಗೆ ಭಗವಂತ ಹೇಳಿದ್ದಲ್ಲದೆ ತಾನು ಕೂಡ ಗುರುವತ್ರ ಶಿಷ್ಯನಾಗಿದ್ದು ಕಲಿತು ಆ ಜೀವನವನ್ನ ಹೇಗೆ ಮಾಡ್ಬೇಕು ಅಂತ ತೋರಿಸಿದ್ದು ಕೂಡ ಭಗವಂತನೇ. ಭಾಗವತಮಲ್ಲಿ ಒಂದು ಕತೆ ಬರುತ್ತೆ, ಅದು ಸಮಯ ಜಾಸ್ತಿ ಆಗ್ಬೋದು, ಹೇಳ್ಬಿಡ್ತೇನೆ ಆ ಕತೆ ಒಂದು, ಯಾಕಂದ್ರೆ ಮತ್ತೆ ಸಮಯ ಸಿಗುತ್ತಿಲ್ಲ. ಮತ್ತೆ ಒಂದ್ಸತಿ ನಾರದರಿಗೆ ಒಂದು ಸಂಶಯ ಬರುತ್ತೆ. ಏನು ಅಂತಂದ್ರೆ 16,000 ಗೋಪಿಯರನ್ನ ಮದ್ವೆ ಆದಂತಹ ಕೃಷ್ಣ ಅಷ್ಟು ಜನರ ಜೊತೆ ಹೇಗಿರ್ಲಿಕ್ಕೆ ಸಾಧ್ಯ, ನಾನ್ ನೋಡ್ಬೇಕು ಅಂತಂದಾಗ ಅವ್ರು ಬರ್ತಾರೆ.
ಬಂದಾಗ ನೋಡಿದ್ರೆ ಎಲ್ಲರಿಗೂ ಒಂದೊಂದು ಅರಮನೆ, ಮುತ್ತು ರತ್ನಗಳಿಂದ ಚಿನ್ನ ಬೆಳ್ಳಿಗಳಿಂದ ಕಟ್ಟಿರುವಂತಹ ಅರಮನೆಗಳನ್ನ ಕಟ್ಟಿಸಿರ್ತಾನೆ ಯಾರು? ಕೃಷ್ಣ ಪರಮಾತ್ಮ. ಈಗೆಲ್ಲ 2-3 ಮದ್ವೆ ಮಾಡ್ಕೊಳ್ಳೋರಿಗೆ ಒಂದು ಮನೆಯನ್ನು ಒಂದು ಚಂದ ಇರೋ ಮನೆ ಕಟ್ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಕೃಷ್ಣನ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಆದ್ರೆ ಭಗವಂತ ಎಲ್ಲರಿಗೂ ಸಮಾನವಾಗಿ ಒಂದು ಒಳ್ಳೆ ರೀತಿಯಾದಂತಹ ಮನೆಗಳನ್ನ ಕಟ್ಟಿರ್ತಾನೆ. ಅಲ್ಲಿ ಮುತ್ತು ರತ್ನಗಳಿಂದ ಕೂಡಿರುವಂತಹ ಮನೆಗಳನ್ನ ನೋಡಿದಂತಹ ಆ ನಾರದರಿಗೆ ಬಹಳ ಸಂತೋಷ ಆಗುತ್ತೆ. ಓಹಾ, ಇಂತ ಒಂದು ಮನೆಗಳನ್ನೆಲ್ಲ ಕಟ್ಟಿದ್ದಾರೆ ಅಂತ. ಸರಿ, ಒಂದು ಮನೆಗೆ ಹೋಗಿ ನೋಡ್ತಾರೆ. ಭಗವಂತ ಕುಸ್ತಿ ಪೈಲ್ವಂತರ ಅಭ್ಯಾಸವನ್ನ ಮಾಡ್ತಿರ್ತಾರೆ. ಅಲ್ಲಿ ನಾರದರನ್ನ ನೋಡಿದಂತಹ ಕೃಷ್ಣ, ಬನ್ನಿ ಇಲ್ಲ ಕೃಷ್ಣ ಬರ್ತೀನಿ, ನಾನು ಇನ್ನೊಂದ್ ಸ್ವಲ್ಪ ಬಿಟ್ಟು ಬರ್ತೀನಿ ಅಂತ ಹೇಳಿ ಇನ್ನೊಂದ್ ಮನೆಗೆ ಹೋಗ್ತಾರೆ. ಅಲ್ಲಿ ಕತ್ತಿ ಸಾಧನೆಯನ್ನ ಮಾಡ್ತಿರ್ತಾನೆ ಯಾರು? ಕೃಷ್ಣ. ಅಲ್ಲಿ ಮತ್ತೆ ಹೇಳ್ತಾನೆ ಬಂದೆ ಅಂತ ಬರ್ತಾರೆ. ಮತ್ತೆ ಇನ್ನೊಂದು ಮನೆಗೆ ನೋಡ್ಬೇಕಾದ್ರೆ ಅಲ್ಲಿ ಮಕ್ಕಳಿಗೆ ಪಾಠವನ್ನ ಹೇಳ್ತಾ ಕೂತಿರ್ತಾರೆ. ಅವ್ರ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇರ್ತಾನೆ ಕೃಷ್ಣ. ಅಪ್ಪ, ನಾರದನಿಗೆ ಬಹಳ ಸಂತೋಷ ಆಗುತ್ತೆ. ಇನ್ನೊಂದ್ ಮನೆಗೆ ಹೋಗ್ತಾನೆ. ಇನ್ನೊಂದ್ ಮನೆಗೆ ಹೋದಾಗ ತನ್ನ ಸತಿ ಜೊತೆಗೆ ಕೂತು ಮಾತುಕತೆಯನ್ನ ಆಡ್ತಾ ಇರ್ತಾನೆ. ಹೀಗೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಾದಂತಹ ಅವತಾರಗಳಲ್ಲಿ ತನ್ನ ಕೆಲಸವನ್ನೆಲ್ಲ ತಾನು ಮಾಡ್ತಿರ್ತಾನೆ. ಇದನ್ನ ನೋಡ್ಬೇಕಾದ್ರೆ ಭಗವಂತ ಹೇಳಿದ್ದು ಅಲ್ಲದೆ ತಾನು ಮಾಡಿ ತೋರಿಸ್ತಿದ್ದಾನೆ ಹೇಗೆ ಜೀವನದಲ್ಲಿ ನಡಿಬೇಕು ಅನ್ನೋದನ್ನ. ಅಂದ್ರೆ ಭಗವಂತ ಅಷ್ಟು ವಿಸ್ತಾರಗಳನ್ನ ಮಾಡ್ಕೊಂಡು ಆ ರೀತಿಯಾಗಿ ಒಂದು ತಾನು ಮಾಡಿದಂತಹ ಧರ್ಮ ತತ್ವಗಳನ್ನ ನಿಲ್ಲಿಸಿತ್ತು ಅಲ್ಲದೆ ತಾನು ನಡೆದು ತೋರಿಸುವಂತದಕ್ಕೆ ಇದೆಲ್ಲ ಒಂದು ಸಾಕ್ಷಿಯಾಗಿದೆ. ಹಾಗಾಗಿ ಏನ್ ಮಾಡ್ಬೇಕು, ಈ ಎಲ್ಲಾ ಕರ್ತವ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನ ತಾನು ಕ್ರಮೇಣ ಮೇಲಕ್ಕೆ ಬರ್ಬೇಕು. ಭಗವಂತ ಹೇಳಿದ್ದಲ್ಲದೆ ತಾನು ಮಾಡಿ ತೋರಿಸ್ತಿದ್ದಾನಲ್ಲ, ಅದನ್ನ ಅರ್ಥ ಮಾಡ್ಕೊ. ಅದಕ್ಕೆ ಭಗವಂತ ಹೇಳುವಂಥದ್ದು ತಾಪತ್ರಯೇ ನಿರ್ಮೂಲನ ಭಾಗವತಮನ್ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ತಾಪತ್ರಯದಲ್ಲಿ ಕೂಡಿರ್ತಾರೆ. ಆ ತಾಪತ್ರಯನ ನಿರ್ಮೂಲನೆ ಮಾಡ್ಕೋಬೇಕನ್ನ ಏನ್ ಮಾಡ್ಬೇಕು? ಭಾಗವತಂನ ಕೇಳ್ಬೇಕು. ಭಾಗವತಂನ ಕೇಳ್ತಾ ನಮ್ಗೆ ಅನ್ಸುತ್ತೆ ಇದು ಸತ್ಯವಲ್ಲವೋ, ಇದನ್ನ ಮಾಡ್ಬಾರ್ದು. ಆಗ ನಮ್ಗೆ ಪರಿಪೂರ್ಣತೆ ಆಗ್ಲಿಕ್ಕೆ ನಮ್ಗೊಂದು ಅವಕಾಶ ಆಗತ್ತೆ. ಅದಕ್ಕೆ ಭಾಗವತಂನ ಬೆಳಗ್ಗೆ ಯಾರು ಕೇಳ್ತಾರೆ ಅವರು ದಿನವಿಡೀ ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಇನ್ನು 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳು, ಇದ್ರಲ್ಲಿ ಏನೆಲ್ಲ ನೋಡ್ತೀವಿ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಂ ಸಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಪ್ರಭು ಹರೇ ಕೃಷ್ಣ. ಇನ್ನೊಂದಿದೆ, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾ ಮಾಯೋಯಂ ಪುರುಷೋ ಯೋ ಯಚ್ಛಾತ್ತ ಸ ಏವ ಚ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿಯ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಇಲ್ಲಿ ನಾವು 3 ಗುಣಗಳ ಬಗ್ಗೆ ಹೇಳಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ವಿಚಾರದಲ್ಲೂ 3 ರೀತಿಯಾದಂತಹ ರುಚಿಗಳನ್ನ ನಾವು ನೋಡ್ಬೋದು, 3 ರೀತಿಯಾದಂತಹ ಗುಣಗಳನ್ನ ನೋಡ್ಬೋದು. ಒಬ್ಬರಿಗೆ ತಿನ್ನುವಂತ ಆಹಾರ ತುಂಬಾ ಸಾತ್ವಿಕವಾಗಿರ್ಬೇಕು. ಹಾಲು, ಹಣ್ಣು, ತುಪ್ಪ, ಈ ಮೊಸರು, ಈ ರೀತಿಯಾದಂತಹ ಆಹಾರವನ್ನ ಕೆಲವರು ಇಷ್ಟಪಡ್ತಾರೆ. ಇನ್ನು ಕೆಲವರು ಉಪ್ಪು, ಖಾರ, ಹುಳಿ ಇರುವಂತಹ ಒಂದು ಆಹಾರವನ್ನ, ಇನ್ನ ಕೆಲವರು ಅದಕ್ಕೆ ಒಂದು ರೀತಿಯಾದಂತಹ ಒಂದು ವ್ಯವಸ್ಥಿತವಾಗಿಲ್ಲದೆ ಇರುವಂತಹ ಊಟವನ್ನ ಅಳಿಸೋಗಿರ್ಬಹುದು, ರುಚಿ ಇಲ್ಲದೆ ಇರಬಹುದು, ಯಾವಾಗ್ಲೂ ಇರ್ಬೋದು, ಈ ತರದ್ದು. ಆಮೇಲೆ ತಿನ್ನುವಂತಹ ಪದಾರ್ಥಗಳಲ್ಲಿ ಸಾತ್ವಿಕ ಅಥವಾ ರಾಜಸಿಕ, ತಾಮಸಿಕ ಗುಣಗಳು ಅಂತ ಇರ್ಬೋದು. ಮ್ಯೂಸಿಕ್ ಕೇಳೋದ್ರಲ್ಲಿ ಇರಬಹುದು, ಮ್ಯೂಸಿಕ್ ಮೆಲೋಡಿಯಸ್, ಭಗವಂತನ ಒಂದು ಭಜನ್ಸ್ ಇರಬಹುದು, ಅದನ್ನೆಲ್ಲ ಸಾತ್ವಿಕದವ್ರು ಕೇಳ್ತಾರೆ. ಇನ್ನು ಜೋರಾಗಿರುವಂತದ್ದು ರ್ಯಾಂಬೋ, ಒಳ್ಳೆ ಬೇರೆ ಒಂದು ತುಂಬಾ ಸೌಂಡ್ ಕೊಡುವಂತದ್ದು ಈ ಒಂದು ರಾಜಸಿಕ ಗುಣವ್ರಿಗೆ. ಇನ್ನು ಪಾಪ್ ಸಾಂಗ್ಸ್, ಅವರು ಬೇರೆ ರೀತಿಯಾದಂತಹ ಸಾಂಗ್ಸ್ ಮೀನಿಂಗ್ಸ್ ಇಲ್ಲದೆ ಟೈಮ್ ವೇಸ್ಟ್ ಮಾಡುವಂತದ್ದು ಅವ್ರು ತಾಮಸಿಕ ಗುಣದವರಿಗೆ. ಹೀಗೆ ಒಂದೊಂದು ವಿಚಾರದಲ್ಲೂ ಬಂದಾಗ 3 ರೀತಿಯಾದಂತಹ ಗುಣಗಳನ್ನ ನಾವು ನೋಡ್ಬಹುದು. ಅದಕ್ಕೆ ಇಲ್ಲಿ ಹೇಳುವಂತದ್ದು, ಯಾರು ಯಾವ್ಯಾವ ಒಂದು ಜ್ಞಾನವನ್ನ ಪಡೆದುಕೊಂಡು ಹೋಗ್ತಾರೆ ಅವ್ರು ಆ ರೀತಿಯಾದಂತಹ ಒಂದು ಸ್ಥಾನವನ್ನ ಅವರು ಪಡ್ಕೊಳ್ತಾರೆ. ಇನ್ನು ರಾಜಸಿಕದಲ್ಲಿರೋರು ಏನ್ ಮಾಡ್ತಾರೆ, ಕರ್ಮವನ್ನ ಹೆಚ್ಚಾಗಿ ಮಾಡಿ ಅದರಿಂದ ಕಾಮದಿಂದ ಕರ್ಮವನ್ನ ಮಾಡಿ ಏನಾಗ್ತಾರೆ, ಕೊನೆಗೆ ಏನಾಗ್ತಾರೆ, ಅವನು ಕರ್ಮಿಯಿಂದ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಆ ಸ್ವರ್ಗದಲ್ಲಿ ಆ ಒಂದು ಪುಣ್ಯ ನಶಿಸುವುದ್ಮೇಲೆ ಮತ್ತೆ ಈ ಒಂದು ಕರ್ಮ ಭೂಮಿಗೆ ಈ ಒಂದು ಕರ್ಮ ಭೂಮಿಗೆ ಬರ್ತಾನೆ. ಯಾರಂದ್ರೆ ರಾಜಸಿಕದಲ್ಲಿ ಯಾರಿಗೆ ಬದುಕ್ಬೇಕು, ನೇಮ ಫೇಮ ಮಾಡ್ಬೇಕು ಅನ್ಕೊಂಡಿರ್ತಾನೆ, ಅವನೇನ್ ಮಾಡ್ತಾನೆ, ಮತ್ತೆ ಆ ಪುಣ್ಯವನ್ನ ಕಳೆದ್ಮೇಲೆ ಇಲ್ಲಿಗೆ ಬರ್ತಾನೆ. ಇನ್ನ ಸಾತ್ವಿಕದಲ್ಲಿ ಇರುವಂತ ಒಂದು ಜ್ಞಾನವನ್ನ ಪಡೆದುಕೊಂಡು ಅವನೇನ್ ಮಾಡ್ತಾನೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಬ್ರಹ್ಮ ಜ್ಞಾನವನ್ನ ಪಡೆದುಕೊಂಡು ಒಂದು ಬ್ರಹ್ಮ ಜ್ಞಾನ ಹಂತಕ್ಕೆ ಹೋಗ್ತಾನೆ. ಇನ್ನ ಶುದ್ಧ ಸತ್ವ ಅಂದ್ರೆ
ತಮಗುಣದವರು ಇಲ್ಲಿ ಬರೋದಿಲ್ಲ. ಶುದ್ಧ ಸತ್ವಕ್ಕೆ ಬಂದವರು ಈ ರಾಜಸಿಕ ಗುಣದಿಂದ ಸಾತ್ವಿಕ ಗುಣದಿಂದ ಶುದ್ಧ ಸತ್ವಕ್ಕೆ ಬಂದವರು ಏನಾಗುತ್ತೆ, ಶುದ್ಧ ಸತ್ವ ಭಕ್ತಿಯನ್ನ ಮಾಡ್ತಾರೆ. ಭಕ್ತಿಯಿಂದ ಪ್ರೇಮ, ಭಗವಂತನಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅವ್ರಿಗೆ ಭಕ್ತಿಯಿಂದ ಪ್ರೇಮ ಉಂಟಾಗುತ್ತೆ. ಪ್ರೇಮದಿಂದ ಏನಾಗುತ್ತೆ, ಕೃಷ್ಣನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ 3 ರೀತಿಯಂತಹ ಗುಣಗಳು ಯಾವ ರೀತಿ ಮನುಷ್ಯನನ್ನ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಲೋಕಗಳಿಗೆ ತಲುಪಿಸುತ್ತೆ ಅನ್ನೋದಕ್ಕೆ ನಮ್ಗೆ ಇದು ಉದಾಹರಣೆ ಆಗಿದೆ. ಇಲ್ಲಿ ನೋಡಬಹುದು, ಈ ಊಟದ ಬಗ್ಗೆ ನಾನು ಹೇಳದ್ನಲ್ಲ, ನಿಮ್ಗೆ ಕಾಣ್ತಾ ಇರ್ಬೋದು ಯಾವ್ಯಾವ ಊಟದಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೆ ಗುಣಗಳಲ್ಲಿ ಇರುವಂತವ್ರು ಅಂತ. ಸೊ ನಂಗೆ ಟೈಮ್ ಆಗಿದ್ರೆ ನಂಗೆ ಓದಿದ್ದೀನಿ ಇದನ್ನ, ಸೊ ನಿಮ್ಗೆ ಹೇಳಾಗತ್ತೇನಿಲ್ಲ. ಸಾತ್ವಿಕದವರು ಈ ರೀತಿಯಾದಂತಹ ಸಾತ್ವಿಕ ಒಂದು ಆಹಾರವನ್ನ ಇಚ್ಛೆಯನ್ನ ಪಡ್ತಾರೆ. ಇನ್ನ ರಾಜಸಿಕ ಗುಣದಲ್ಲಿರುವಂತವ್ರು ಈ ರೀತಿಯಾದಂತಹ ಆಹಾರವನ್ನ ಇಷ್ಟಪಡ್ತಾರೆ. ಇನ್ನ ತಾಮಸಿಕ ಗುಣದಲ್ಲಿರೋರಿಗೆ ಆಹಾರದಲ್ಲಿ ಪದ್ಧತಿಗಳನ್ನ ಕೂಡ ಅವರು ಏನು ನೋಡುದಿಲ್ಲ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ಸ್ತ್ರೀ ವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಶ್ಚ ಯಜ್ಞಶ್ಚ ವಿಹಿತ ಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಓಂ ತತ್ ಸತ್ ಅನ್ನುವಂಥದ್ದು ಏನಂದ್ರೆ, ಓಂ ಅನ್ನುವಂಥದ್ದು ಪ್ರಣವ ಮಂತ್ರ. ಎಲ್ಲಾ ಕಾರ್ಯಗಳಲ್ಲೂ, ಎಲ್ಲ ಶುಭ ಕಾರ್ಯಗಳಲ್ಲೂ ಭಗವಂತನ ಓಂಕಾರವನ್ನ ಹೇಳುವಂಥದ್ದು. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಹೇಳ್ಬೇಕಾದ್ರೆ ಭಗವಂತ ಹೇಳ್ತಾನೆ ಓಂಕಾರದಲ್ಲಿ, ಅಂದ್ರೆ ಪ್ರಣವ ಮಂತ್ರದಲ್ಲಿ ಓಂಕಾರವು ಕೂಡ ನಾನೇ. ತತ್ ಅನ್ನುವಂಥದ್ದು ಅದು ಏನಂತಂದ್ರೆ ಈ ಭೌತಿಕ ಒಂದು ಜಗತ್ತಿನಿಂದ ನಿನ್ನನ್ನ ಬೇರ್ಪಡಿಸುತ್ತೆ, ಉತ್ತಮ ಒಂದು ಗತಿಯ ಸ್ಥಾನಕ್ಕೆ ನಿನ್ನ ಕರ್ಕೊಂಡು ಹೋಗುತ್ತೆ ಅಂತ. ಇನ್ನ ಸತ್ ಅನ್ನುವಂಥದ್ದು ಅದು ಭಗವಂತನನ್ನ ಸುಪ್ರೀತಿಗೊಳಿಸುವಂಥದ್ದು, ಪ್ರಸನ್ನಗೊಳಿಸುವಂಥದ್ದು. ಈ ಯಾವ ಒಂದು ಕಾರ್ಯವನ್ನೇ ಮಾಡಿದ್ರು ಓಂ ತತ್ ಸತ್ ಅನ್ನುವಂಥದ್ದನ್ನ ನಾವ್ ಯಾವಾಗಾದ್ರೂ ನಾವು ಉಪಯೋಗ ಮಾಡದೆ ಆದ್ರೆ, ಬಳಕೆ ಮಾಡೋದಾಗ್ಲಿ, ಕೊಡುವಾಗ, ತಗೊಳ್ಳುವಾಗ, ಕೆಲಸ ಮಾಡುವಾಗ, ಏನೇ ಮಾಡೋದಾಗ್ಲೂ ಓಂ ತತ್ ಸತ್ ಅಂತ ಯಾರು ಅನ್ಕೊಳ್ತಾರೆ ಅವ್ರು ಯಾವುದೇ ಪಾಪಕ್ಕೆ ಒಳಪಡುವುದಿಲ್ಲ ಅಂತ ಭಗವಂತ ಇಲ್ಲಿ ಹೇಳುವಂಥದ್ದು. ಅದೇ ಓಂ ತತ್ ಸತ್. ಅಶ್ರದ್ಧಯ ಹುತಂ ತತ್ತಂ ತಪಸ್ತಪಂ ಕೃತಂ ಯತ್ ಅಸದ್ಯುಚ್ಯತೆ ಪಾರ್ಥಾನ ಚ ತತ್ ಪ್ರತ್ಯಯನೋ ಇಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ಜ್ಞಾನ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಹೌದು, ನಮ್ಮ ಹತ್ರ ಕೋಟಿ ಇದೆ, ತುಂಬಾ ಶ್ರೀಮಂತರಿದ್ದೀವಿ, ಏನೆಲ್ಲ ನಾವು ಮಾಡಬಹುದು ಅಂತ ಏನೇ ಮಾಡಿದ್ರು ಕೂಡ ಅಲ್ಲಿ ಕೃಷ್ಣನಿಲ್ಲ ಅಂದ್ರೆ ಅದು ತೃಣಕ್ಕೆ ಸಮ, ಯಾವುದಕ್ಕೂ ಸಮ ಇಲ್ಲ. ಅದು ಶಾಶ್ವತ ಅಲ್ಲ, ಅಶಾಶ್ವತವಾದದ್ದು. ಹಾಗಾಗಿ ನಾವ್ ಯಾವೇ ಕರ್ತವ್ಯವನ್ನು ಮಾಡಿದ್ರು, ಯಾವ ಒಂದು ಕಾರ್ಯವನ್ನ ಮಾಡಿದ್ರು ಕೂಡ ಅದು ಭಗವಂತನ ಒಂದು ಸೆಂಟರ್ ಅಲ್ಲಿ ಇಟ್ಟು ಭಗವಂತನಿಗೆ ಅದು ಕನೆಕ್ಷನ್ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಮಾಡಿದ್ರೆ ಅದು ಮಹತ್ತರವಾದಂತಹ ಅರ್ಥವನ್ನ ಕೊಡುತ್ತೆ. ಆದ್ರೆ ಏನೆಲ್ಲಾ ನಾನು ಮಾಡ್ತೀನಿ, ನನ್ನ ಒಂದು ಸಾಮರ್ಥ್ಯಕ್ಕೆ ಮೀರಿ ನಾನು ಏನೋ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಎಷ್ಟೋ ಕೋಟಿ ನಾವ್ ಏನ್ ಬಳಕೆಯನ್ನು ಮಾಡಿ ನಾವ್ ಏನ್ ಮಾಡ್ತಿದ್ರು ಕೂಡ ಅದು ಯಾವುದೇ ಒಂದು ರೀತಿಯಾದಂತಹ ಅರ್ಥ ಇರಲ್ಲ. ಅದು ಝೀರೋ, ಅದು ದೊಡ್ಡ ಒಂದು ಅಪರಾಧವೇ, ಅದು ಅಸತ್ತು, ಶಾಶ್ವತವಾದಂತಹ ಪರಿಹಾರ ಅದಕ್ಕೆ ಇಲ್ಲ ಅಂತ ಭಗವಂತ ಹೇಳುವಂತದ್ದು. ಮೋಕ್ಷ ಸನ್ಯಾಸ ಯೋಗ 18ನೇ ಅಧ್ಯಾಯದಲ್ಲಿ ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ ಹೇಗೆ ಅನ್ಕೊಳ್ಳುವಂಥದ್ದು. ಶ್ರೇಯನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತ ಸ್ವಭಾವ ನಿಯತಂ ಕರ್ಮ ಕುರ್ವನ್ ನೋಪ್ನತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಹೌದು, ಈಗ ನಾನು ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರರ ಬಗ್ಗೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಬ್ರಾಹ್ಮಣ ಅಂದ್ರೆ ಜ್ಞಾನವನ್ನು ಕೊಡುವಂತನು, ಕ್ಷತ್ರಿಯ ಅಂದ್ರೆ ರಕ್ಷಣೆಯನ್ನು ಕೊಡುವಂತವನು, ಇನ್ನ ವೈಶ್ಯ ಅನ್ನುವಂಥದ್ದು ವ್ಯಾಪಾರ ವಹಿವಾಟುಗಳ ಒಂದು ಕರ್ತವ್ಯವನ್ನ ಮಾಡುವಂತವನು. ಇವರಿಗೆ 3 ಜನಕ್ಕೆ ಸಹಾಯಕನಾಗಿರುವಂತದ್ದು ಶೂದ್ರ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಈಗ ನಾನು ಈ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮವನ್ನ ನಾನ್ ಮಾಡ್ತೇನೆ, ನಾನ್ ಕ್ಷತ್ರಿಯನಾಗೋದಿಲ್ಲ, ನಾನ್ ಬ್ರಾಹ್ಮಣನಾಗ್ತೇನೆ, ನಾನ್ ಬ್ರಾಹ್ಮಣನಾಗಲಿ, ನಾನು ವೈಶ್ಯನಾಗ್ತೀನಿ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ. ನೀವು ಯಾವ್ಯಾವ ಒಂದು ನಿಮ್ಮ ಒಂದು ಗುಣಕ್ಕೆ ಅನುಗುಣವಾಗಿ, ಅಂದ್ರೆ ಜನ್ಮ ಜಾಯತೇನೆ ಶೂದ್ರ ಆಚರಣೆನ ದ್ವಿಜಃ, ಜನ್ಮತಃ ಯಾರುನು ಬ್ರಾಹ್ಮಣರಲ್ಲ, ಯಾರು ಕ್ಷತ್ರಿಯರಲ್ಲ, ಯಾರು ವೈಶ್ಯರಲ್ಲ, ಯಾರು ಶೂದ್ರರಲ್ಲ. ಆಚರಣೆಯನ್ನ ಮಾಡುವ ಮೂಲಕ ಆ ಒಂದು ರೀತಿಯಾದಂತಹ ಒಂದು ಜ್ಞಾನವನ್ನ ಪಡೆದುಕೊಳ್ತಾರೆ. ಪೊಲೀಸ್ ಮಗ ಪೊಲೀಸ್ ಆಗಿ ಹುಟ್ಬೇಕು ಅಂತ ಇಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗಿ ಹುಟ್ಬೇಕು ಅಂತ ಇಲ್ಲ,
ಜಡ್ಜ್ ಆಗೇ ಇರ್ಬೇಕು ಅನ್ನೋದು ಏನು ಇಲ್ಲ. ಹಾಗೆ ಬ್ರಾಹ್ಮಣನ ಮಗ ಬ್ರಾಹ್ಮಣ ಆಗ್ಬೇಕು ಅಂತ ಏನಿಲ್ಲ. ಅವನಿಗೆ ಯಾವ ಕ್ವಾಲಿಟೀಸ್ ಇದೆ, ಅವನು ಬ್ರಾಹ್ಮಣನ ಮಗ ಕ್ಷತ್ರಿಯನಾಗ್ತೇನೆ, ನಾನು ರಕ್ಷಣೆಯನ್ನ ಕೊಡ್ತೇನೆ ಅನ್ನೋದ್ರೆ ಅವ್ನು ರಕ್ಷಣೆ ಮಾಡ್ಲಿಕ್ಕೆ ಇರುವಂತದ್ದು. ಜನ್ಮ ನಾವ್ ಅನ್ಕೊಂಡಾಗೆ ಬರುವುದಿಲ್ಲ. ಆದ್ರೆ ಆ ತಪ್ಪು ತಿಳುವಳಿಕೆಯಿಂದ ನಾವ್ ಏನಾಗಿದ್ದೀವಿ ಅಂತಂದ್ರೆ ಇವತ್ತು ನಮ್ಗೆ ಇಷ್ಟ ಬಂದಾಗೆ ನಮ್ಗೆ ಅನುಕೂಲ ಶಾಸ್ತ್ರಗಳನ್ನ ಮಾಡ್ಕೊಂಡಿದೀವಿ. ಹಾಗಾಗಿ ನಿನಗೆ ಯಾವ ಧರ್ಮದಲ್ಲಿ ನೀನು ಇದೆಯಾ, ನಿನಗೆ ಅನುಗುಣವಾದಂತಹ ನಿನ್ನ ಒಂದು ಕ್ಯಾರೆಕ್ಟರ್ಗೆ ಸರಿ ಹೋಗುವಂತಹ ಯಾವ ಗುಣ ಇದೆಯಾ ಆ ಗುಣದಲ್ಲಿ ನೀನು ಧರ್ಮವನ್ನ ಮಾಡು, ಆಗ ಪರಿಪೂರ್ಣತೆ ಆಗ್ತೀಯಾ. ಇಲ್ಲ ಅಂತಂದ್ರೆ ನೀನು ಬೇರೆ ಗುಣಕ್ಕೆ ಬಂದು 100% ರಿಸಲ್ಟ್ ಕೊಡ್ತೀನಿ ಅಂತ ಅಂದ್ರು ಕೂಡ ಅದು ತಪ್ಪಾಗತ್ತೆ, ಅದು ಮಾಡಬಾರ್ದು ಅಂತ ಭಗವಂತ ಇಲ್ಲಿ ಹೇಳುವಂತದ್ದು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಷತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದು. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಹೌದು, ಒಬ್ಬ ಮನುಷ್ಯ ಯಾವಾಗ ಭಕ್ತಿಯನ್ನ ಮಾಡ್ತೀನಿ ಅಂತ ಸಂಕಲ್ಪವನ್ನ ಮಾಡಿ ಭಕ್ತಿ ಮಾಡ್ತಾನೆ ಅಂದ ತಕ್ಷಣ ಬ್ರಹ್ಮೇತಿ ಪರಮಾನ್ವೇತಿ ಭಗವನ್ನೇತಿ ಅದ್ರಲ್ಲಿ ಮೊದಲನೇ ಹಂತಕ್ಕೆನೆ ಅವನ್ ತಲುಪಿಬಿಡ್ತಾನೆ. ಆಗ ಅವನ್ಗೆ ಏನಾಗುತ್ತೆ, ಎಲ್ಲ ಜ್ಞಾನವನ್ನ ತಿಳ್ಕೊಳ್ಳುವಂತಹದ್ದು. ಭಗವಂತ ಏನ್ ಮಾಡ್ತಾನೆ, ಅವನಿಗೆ ಜ್ಞಾನವೆಲ್ಲ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಬ್ರಹ್ಮೇತಿ ನಿರಾಕಾರವಾದಿಗಳು ಆ ಒಂದು ಮಾಡುವಂತಹ ಕಾರ್ಯದಲ್ಲಿ ಈ ರೀತಿಯಾದಂತಹ ಅನುಕೂಲಗಳು ಏನಿಲ್ಲ. ಆದ್ರೆ ಭಕ್ತಿಯನ್ನ ಮಾಡ್ತೀನಿ ಅಂತ ಯಾರು ಪ್ರಯತ್ನವನ್ನ ಪಡ್ತಾರೆ ಭಗವಂತ ಅವ್ರಿಗೆಲ್ಲ ಅವಕಾಶವನ್ನ ಕೊಡ್ತಾನೆ. ಯಾವ ರೀತಿ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿ ಜಾನೆ ಪ್ರಿಯೋಸಿಮೆ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಯಾವಾಗ್ಲೂ ಏನೇ ಮಾಡ್ತಾ ಇದ್ರು, ಏನೇ ಯೋಚನೆ ಮಾಡ್ತಾ ಇದ್ರು, ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು, ಯಾವ ರೀತಿ ತಾಯಿ ಮಗುವನ್ನ ಮಲಗಿಸಿದ್ದಾಳೆ, ಕೆಲಸವನ್ನ ಮಾಡ್ತಿದ್ದಾಳೆ, ಆದ್ರೆ ಆ ಮಗುವಿನ ಮೇಲೆ ಒಂದು ಮನಸ್ಸಿದೆ, ಅಂದ್ರೆ ಏನ್ ಮಾಡ್ತಿದೆ ಮಗು ಅಂತ ಕೆಲಸವನ್ನು ಮಾಡ್ತಿದ್ದಾಳೆ. ಹಾಗೆ ತಾಯಿ ಮಗುವನ್ನು ಕೂಡ ನೋಡ್ಕೊಳ್ತಿದ್ದಾಳೆ. ಹಾಗೆ ನಾವೇನೇ ಕೆಲಸವನ್ನ ಮಾಡ್ತಿದ್ರು ಕೂಡ ಆ ಭಗವಂತನಲ್ಲಿ ನಾವು ಯಾವಾಗ್ಲೂ ಕನೆಕ್ಷನ್ ಆಗಿದ್ರೆ ಆ ಭಗವಂತ ಏನ್ ಮಾಡ್ತಾನೆ, ಅವನು ಭಗವಂತನಿಗೆ ತುಂಬಾ ಪ್ರೀತಿಪೂರ್ವಕವಾಗಿ ನಾವ್ ಆದಾಗ ಅವನು ನಮ್ಗೆ ಪ್ರೀತಿಪೂರ್ವಕ ಹತ್ರ ಏನ್ ಮಾಡ್ತಾರೆ, ಎಲ್ಲವನ್ನು ನಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ನಮ್ಗೆ ಭಗವಂತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಲಿಕ್ಕೆ ಆಗತ್ತೆ. ಭಗವಂತ ನಮ್ ಬಗ್ಗೆನೂ ಆದ್ರೆ ನೋಡ್ತಾನೆ. ನಮಗೆ ಭಗವಂತನನ್ನ ನೋಡುವಂತದ್ದು ನಾವು ಮಾಡ್ಬೇಕು. ಭಗವಂತನ ನಾವು ನೋಡೋದಕ್ಕಿಂತ ಭಗವಂತ ನಮ್ಮನ್ನ ನೋಡೋ ಹಾಗೆ ಮಾಡ್ಕೊಂಡ್ರೆ ನಾವೇನಾಗುತ್ತೆ, ಆದಷ್ಟು ಬೇಗ ಭಗವಂತನ ಹತ್ರ ಹೋಗ್ಲಿಕ್ಕೆ ಅವ್ನು ಏನೆಲ್ಲಾ ಅನುಕೂಲಗಳನ್ನ ಮಾಡ್ಬೇಕೋ ಅದನ್ನ ಮಾಡ್ತಾನೆ. ಹಾಗಾಗಿ ನಾವ್ ಏನೇ ಮಾಡ್ತಾ ಇದ್ರು ಕೂಡ ಭಗವಂತನಿಗೆ ಶರಣು ಹೋಗ್ಬೇಕು. ಆಗ ಮಾತ್ರ ಸಾಧ್ಯ ಭಗವಂತನ ಹತ್ರ ಹೋಗ್ಲಿಕ್ಕೆ. ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ನಾವು ಧರ್ಮ, ಪರಧರ್ಮ, ಉಪಧರ್ಮ ಅಂತ ಹೇಳಿ ಯಾವ್ದಾವ್ದೋ ಧರ್ಮಗಳನ್ನ ಮಾಡಿ ಬೇರೆ ಬೇರೆ ಅನ್ಯ ದೇವತೆಗಳ ಪೂಜೆಗಳನ್ನ ಮಾಡಿ ನಾವು ಇರುವಂತಹ ಒಂದು ಅವಕಾಶವನ್ನ, ಈ ಮಾನವ ಜನ್ಮವನ್ನ ಕೊಟ್ಟಿರುವಂತಹ ಈ ಒಂದು ಪ್ರತಿ ಕ್ಷಣ ಇಂಪಾರ್ಟೆಂಟ್, ಪ್ರತಿ ನಿಮಿಷ ಕೂಡ ಇಂಪಾರ್ಟೆಂಟ್ ಅಲ್ವಾ. ಒಂದು ಕ್ಷಣ ಕಳೆದೋಯ್ತು ಅಂದ್ರೆ ಕೋಟಿ ಕೊಟ್ಟರು ಆ ಕ್ಷಣವನ್ನ ನಾವು ಮರಳಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಹೇಳುವಂತದ್ದು ಎಲ್ಲವನ್ನ ಬಿಡು, ನನಗೆ ಶರಣಾಗತನಾಗು. ಸ್ವತಃ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳುವಂತಹ ಮಾತು, ಇನ್ಯಾರೋ ಹೇಳಿದ್ದು, ಇನ್ಯಾರೋ ಕೇಳಿಸ್ಕೊಂಡ್ ಬರ್ತಿತ್ತು ಅದಲ್ಲ. ಧರ್ಮಗ್ರಂಥದಲ್ಲಿ ಭಗವದ್ಗೀತೆ ಆಗಿರುವಂತ ನಮ್ಮ ಗೀತೆಯಲ್ಲಿ ಧರ್ಮ ಗ್ರಂಥದಲ್ಲಿ ಹೇಳುವಂತದ್ದು ಭಗವಂತ ಎಲ್ಲವನ್ನ ಬಿಡು, ನನಗೆ ಶರಣಾಗು. ನೀನ್ ಶರಣಾಗಿದ್ದಾಗ ಏನಾಗುತ್ತೆ, ಎಲ್ಲ ಪಾಪಗಳಿಂದ ನೀನ್ ಮುಕ್ತನಾಗ್ತೀಯ, ಹೆದರ್ಕೊಳ್ಳಬೇಡ, ಇದಕ್ಕೆ ನಾನ್ ಗ್ಯಾರಂಟಿ ಅಂತ ಭಗವಂತ ಹೇಳ್ತಿದ್ದಾನೆ. ಇನ್ನು ಇದಕ್ಕಿಂತ ನಮ್ಗೆ ಗ್ಯಾರಂಟಿ ಏನ್ ಬೇಕು? ಸೊ ನಾವ್ ಏನ್ ಮಾಡ್ಬೇಕು, ಭಗವಂತನಿಗೆ ಶರಣ ಹೋಗ್ಬೇಕು. ಇನ್ನ ಮುಂದುವರಿಸಿ ಹೇಳ್ತಾರೆ, ಅಧ್ಯಶ್ಯತೆ ಚ ಇವಂ ಧರ್ಮ್ಯಂ ಸಂವಾದಾಮಾವ ಯೋಹೋ ಜ್ಞಾನ ಯಜ್ಞೇನ ತೇನಾಹಂ ಅಮಿಷ್ಟಃ ಸ್ಯಾಮಿತಿ ಮೇ ಮತಿಹಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ನನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಈ ಒಂದು ಸಂಭಾಷಣೆ ಯಾರು ಮಹಾತ್ಮರಿಬ್ಬರು ಕೃಷ್ಣ ಮತ್ತು ಅರ್ಜುನರ ಈ ಒಂದು ಸಂಭಾಷಣೆಯನ್ನ ಯಾರು ಅಧ್ಯಯನ ಮಾಡ್ತಾರೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನೇ ಪೂಜಿಸ್ತಾರೆ. ಈ ಜ್ಞಾನವನ್ನ ತಿಳಿದುಕೊಳ್ತಾರಲ್ಲ, ಹೇಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಿದ್ದಾನೋ ಅದನ್ನ ನಾವೆಲ್ಲ ಕೇಳ್ತಾ ಇದೀವಿ. ಜ್ಞಾನ ಬಂದ್ಮೇಲೆ ಖಂಡಿತವಾಗ್ಲೂ ಅವನಿಗೆ ನಾವು ಶರಣ ಹೋಗ್ತೀವಿ ಅಂತ ಭಗವಂತ ಹೇಳ್ತಿದ್ದಾರೆ. ಶ್ರದ್ಧಾವಾನನ ಸೂಯಶ್ಚ ಶೃಣು ಯಾದಾಪಿ ಯೋ ನರಹ ಸೋಪಿ ಮುಕ್ತ ಶುಭ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣಾಂ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ.
ಹೀಗೆಲ್ಲ ಇಷ್ಟು ದಿವಸ 21 ದಿವಸಗಳ ಕಾಲ ಯಾರೆಲ್ಲ ಶ್ರದ್ಧೆಯಿಂದ ಕೇಳಿದ್ರಿ, ಭಗವಂತ ಹೇಳ್ತಿರೋಂಥದ್ದು ಅದು ಯಾವತ್ತೂ ತಪ್ಪೋದಿಲ್ಲ. ಅವನು ಕೊಟ್ಟ ಮಾತಿಗೆ ತಪ್ಪುವನಂತ ಅವನಲ್ಲ. ಭಕ್ತ ವತ್ಸಲ ಅಂತ ಭಕ್ತರಿಗೆ ಅವನು ಯಾವತ್ತೂ ಮೋಸ ಮಾಡೋದಿಲ್ಲ. ಶ್ರದ್ಧೆಯಿಂದ ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಗಳು ವಾಸಿಸುವ ಶುಭ ಲೋಕಗಳಿಗೆ ಹೋಗ್ತಾನೆ. ಇನ್ನು ಹೆಚ್ಚಾಗಿ ಮಾಡಿದ್ರೆ ನನ್ನ ಲೋಕಕ್ಕೆ ಬರ್ತೀರ ಅನ್ನೋಂತ ಇದು ಹೇಳುದು. ಈಗ ನೀವು ಕೇಳಿದ್ದೀರಾ, ಕೇಳಿದಕ್ಕೆ ಏನಾಗುತ್ತೆ, ಎಲ್ಲಾ ಒಂದು ಪಾಪ ಕರ್ಮಗಳಿಂದ ನಿಮ್ಮನ್ನ ಮುಕ್ತಿ ಮಾಡಿದೀನಿ. ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಇದನ್ನ ಹೇಳ್ತಾ ಇದ್ದಲ್ಲ ಅಂತ ಇನ್ನೊಬ್ರಿಗೆ ಹೇಳ್ತಾರೆ, ಕೇಳಿಸ್ಕೊಂಡೋಗಿ ಇನ್ನೊಬ್ರಿಗೆ ಹೇಳ್ತಾರೆ, ಇವಾಗೆಲ್ಲನ ಏನಾದ್ರು ಪಾಪ ಕರ್ಮಗಳಿಂದ ಮುಕ್ತಿ. ಇನ್ನ ಪುಣ್ಯ ಕರ್ಮಿಗಳು ನವಯೋಗೇಶ್ವರರು ಹೇಗೆ ಪುಣ್ಯ ಒಂದು ಲೋಕಗಳಿಗೆ ಹೋದ್ರೆ ಹಾಗೆ ನಮ್ಗೆ ಉನ್ನತವಾದಂತಹ ಲೋಕಗಳ ಪ್ರಾಪ್ತಿಯನ್ನ ನಾನ್ ಮಾಡ್ತೀನಿ, ಶುಭ ಲೋಕಗಳಿಗೆ ಇವರೆಲ್ಲ ಹೋಗ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇನ್ನ ಭಗವಂತ ಎಲ್ಲಿದ್ರೆ ಏನಾಗತ್ತೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ದರ್ತರಃ ತತ್ರ ಶ್ರೀ ವಿಜಯೋದ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧನಃ ತತ್ರ ಶ್ರೀ ವಿಜಯೋದ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋದ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಅಲ್ಲಿ ಧನುರ್ಧಾರಿಯಾದ ಅರ್ಜುನ ಇರುವನು. ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಭಗವಂತ ಯೋಗೇಶ್ವರನಾದ ಕೃಷ್ಣ ಎಲ್ಲಿರ್ತಾನೆ, ಅಸಾಧಾರಣವಾದ ಸಿರಿಗಳು, 4 ಐಶ್ವರ್ಯಗಳಿಗೆ 6 ಐಶ್ವರ್ಯಗಳು ಸಿರಿಗಳನ್ನ ನಾವು ನೋಡಿದ್ವಲ್ಲ, ಅದೆಲ್ಲವೂ ಅಲ್ಲಿ ಇರುತ್ತೆ. ಸಿರಿ, ಸಂಪತ್ತು, ವಿಜಯ, ಅವನಿಗೆ ಯಾವಾಗ್ಲೂ ಜಯ, ಅಸಾಧಾರಣವಾದ ಶಕ್ತಿ ಮತ್ತು ನೀತಿ ಇವುಗಳು ಎಲ್ಲವೂ ಇರುತ್ತೆ. ಸಿರಿ, ಐಶ್ವರ್ಯ, ಲಕ್ಷ್ಮೀ ದೇವಿ ಎಲ್ಲವೂ ಅಲ್ಲೇ ಇರೋ ಕಾರಣಕ್ಕ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ. ಯಾರ ಮನೇಲಿ ಕೃಷ್ಣ ಭಗವದ್ಗೀತೆ ಇರುತ್ತೆ ಅವ್ರ ಮನೇಲಿ ಕೃಷ್ಣ ಇದ್ದಾಗೆ, ಯಾರ ಮನೇಲಿ ಭಾಗವತಂ ಇದೆ ಅವ್ರ ಮನೇಲಿ ಕೃಷ್ಣ ಇದ್ದಾಗೆ. ಭಗವಂತ ಹೇಳ್ತಾ ಇರುವಂತದ್ದು, ನಾನ್ ಎಲ್ಲಿರ್ತೆ, ಯಾರು ಯೋಗೇಶ್ವರ ಕೃಷ್ಣ ಎಲ್ಲಿರ್ತಾನೋ, ಅಲ್ಲಿ ಧನುರ್ಧಾರಿ ಅರ್ಜುನ ಎಲ್ಲಿರ್ತಾನೋ ನಿಶ್ಚಯವಾಗಿಯೂ ಆ ಮನೆಯಲ್ಲೂ ಸಂತೋಷ, ಸಿರಿ, ಸಂಪದ, ವಿಜಯ ಎಲ್ಲವೂ ಅಲ್ಲಿ ಇರ್ತವೆ. ಇದು ನನ್ನ ಅಭಿಪ್ರಾಯ ಅಂತ ಯಾರು ಹೇಳ್ತಾ ಇರುವಂತದ್ದು? ಇದು ಭಗವಂತನೇ ಹೇಳ್ತಾ ಇರುವಂತದ್ದು. ಪ್ರಭುಪಾದ ಕೊಟ್ಟಿರುವಂತಹ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಎಲ್ಲರೂ ಭಗವಂತನ ಒಂದು ಪ್ರೀತಿ ಪಾತ್ರೆಗೆ ಒಂದು ನಾವು ಗುರಿ ಆಗ್ಬೇಕು ಅಂದ್ರೆ ಆ ಒಂದು ಭಗವಂತನ ಒಂದು ಪಾದ ಕಮಲಗಳಿಗೆ ನಾವು ಶರಣ ಹೋಗಿ ನಮ್ಮ ಜೀವನವನ್ನು ಕೂಡ ನಾವು ಸಾರ್ಥಕನ ಮಾಡ್ಕೋಬೇಕು. ಅಂತಹ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ಬೇಕು, ಮಾಡ್ತೀರಾ ಅಂತ ನಾನು ಕೂಡ ಭಾವಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಈ ಒಂದು 21 ದಿನಗಳ ಕಾಲ